Hi dear. ಮುಂದೆ ಹಲೋ ಮಂಜುಶ್ರೀ ಅಕ್ಕ, ಹೇಗಿದ್ದೀರಾ? ಸ್ಪಾರ್ತನ್ ಶೆಟ್ಟಿ, ಸ್ಪಾರ್ಟನ್. ಹಲೋ, ಹಾಯ್ ಹಾಯ್ ಶಿವಣ್ಣ. ವೆಲ್ಕಮ್ ಆಲ್ ಟು ಆರ್ ಫಸ್ಟ್ ಲೈವ್. ನಮ್ಮದು ಫಸ್ಟ್ ಲೈವ್ ಇದು. ಎಲ್ಲರೂ ತಮ್ಮ ತಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ ಪ್ಲೀಸ್. హలో అవినాష్. హాయ్ అవినాష్ బ్రదర్, ఏం చల్లారు? ఏ సాత్విక అయ్యే ಒಂದು ಸ್ಪಾರ್ಟನ್ ಮುಂಚಿನ ಕುದರ್ದಿತ್ತಯ. ಎಂಕುಲ್ ಸೌಕ್ ಎಂಚಲ್ಲ ಸಾತ್ವಿಕ್. ಎಂಕಲ ಫಸ್ಟ್ ಲೈಫ್ ಬಲೆ ಮಾತೆಲ್ಲ ಬೇಗ ಬೇಗ. ವೆಂಕಟೇಶ್ವರ. ಹಲೋ ವೆಂಕಟೇಶ್ ಬ್ರದರ್, ಹೇಗಿದ್ದೀರಾ? ವಾಯ್ಸ್ ವಾಯ್ಸ್ ಬರ್ತಿಲ್ವಾ? ವಾಯ್ಸ್ ಬರೋನುಂಡೆ, ವಾಯ್ಸ್ ಬರ್ತಿದ್ಯಾ? ಥ್ಯಾಂಕ್ ಯು ಅವಿನಾಶ್, ಥ್ಯಾಂಕ್ ಯು. ಎಂಚ ಎಡಿಟ್ ನಾವು ಎಡಿಟೋರಿಯಲ್ ಅವು ಎಡಿಟ್ ಆಯ್ತು, ಯಾನ್ ಮಲ್ದಿನ ಆ್ಯಕ್ಚುಲಿ. ವಾಯ್ಸ್ ಬರ್ತಿದ್ಯಾ ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು. ನಮ್ಮದು ಫಸ್ಟ್ ಲೈವ್ ಇದು, ಥ್ಯಾಂಕ್ ಯು. ಹಲೋ ಬಾಕ್ಸ್ ಆಫ್ ಫಿಲ್ಮ್ಸ್, ಏನು ಚೊಲ್ಲಾರು? ಸೌಖ್ಯತೆ? ಮಸ್ತ್ ನರ್ವಸ್ ಫೀಲ್ ಆಗ ನಿಂಗೆ ಆ್ಯಕ್ಚುಲಿ ಫಸ್ಟ್ ಲೈಫ್ ಮೇರೆಗ್ಲ ಆ್ಯಕ್ಚುಲಿ ಮೇರ್ತು ಫುಲ್ ಇತ್ತ ಫ್ರೀಸ್ ಆಗ್ಕೋತೀರು. ಆ್ಯಕ್ಚುಲಿ ನಾನು ಕೆಲವು ಚಾಟ್ಸ್ ಪೂರ ಮಿಸ್ ಮಾಡ್ತೊಂದಿಲ್ಲ ತೋಜುಂಡು. ಕೆಲವು ಚಾಟ್ಸ್ ಎಲ್ಲ ಮಿಸ್ ಆಗ್ತಿದ್ದೇ ಇರಬೇಕು, ಸಾರಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ತುಂಬ ಎಕ್ಸೈಟ್ಮೆಂಟ್ ಎಲ್ಲ ಆಗ್ತುಂಟು. ಸೆವೆನ್ ಜನ ನೋಡ್ತಿದ್ದೀರಾ, ಎಲ್ಲರೂ ಲೈಕ್ ಮಾಡಿ ಪ್ಲೀಸ್. ನಿಮ್ಮದು ಸಪೋರ್ಟ್ ಕೊಡಿ ನಮಗೆ. ಇದು ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ನಾನೇ ಹ್ಯಾಂಡಲ್ಲಿ ಮಾಡಿದ್ದು. ಆ್ಯಕ್ಚುಲಿ ಎಂತ ಹೇಳ್ತಾರೆ ಅದಕ್ಕೆ, ಆರ್ಟ್ ನಂದು ಲೈಟ್ ಇತ್ತು, ಅದನ್ನು ನಾನು ಹಾರ್ಟ್ ಶೇಪಲ್ಲಿ ಸ್ಟಿಕ್ ಮಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು. ವಾಯ್ಸ್ ಬರ್ತಿದೆಯಾ? ಥ್ಯಾಂಕ್ ಯು. ನಾ ಎಂತ ಮಾತಾಡ್ತೀನಿ ನನಗೇನೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ನಿಮ್ಗೆ ಹೇಗೆ ಆಗ್ತಿದೆ? ಎಂಚ ಒಂದುಂಡು ಮೇರೆ ಕನ್ನಡ ಬರ್ಪುಜಿ. ಇವರಿಗೆ ಕನ್ನಡ ಬರುವುದಿಲ್ಲ, ನಾನಿಲ್ಲಿ ಒಬ್ಬಳೆ ಕನ್ನಡ ಮಾತಾಡುವವಳು. ಕನ್ನಡ, ತುಳು. ಹೌದಾ ಶಿವಣ್ಣ, ಸಾರಿ ಮೆಸೇಜ್ ಸ್ಕಿಪ್ ಆಯಿತಾ? ಇನ್ನು ಟ್ರೈ ಮಾಡ್ತೀನಿ ಎಲ್ಲ ಮೆಸೇಜನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ಹಾಯ್ ಡಿಯರ್ ಫ್ಲೈಯಿಂಗ್ ಆಶು, ಹಾಯ್ ಎಂಚೊಲ್ಲಾರು? ಮಧ್ಯ ಮಧ್ಯ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರೋಂದಿಪ್ಪು. ಸ್ಟೇಷನ್ ಉಂಡು, ರೈಲ್ವೆ ಸ್ಟೇಷನ್ ತೋ ಟ್ರೈನ್ದ ಜೋರ್ ಜೋರ್ ವಾಯ್ಸ್ ಬರು, ಶಬ್ದ ಬರು. ತೋ ಪ್ಲೀಸ್ ಅನಿತ್ಯನ್ನೆಗೆಲ್ಲ ಸಾರಿ ಕೇನುವೆ. ಮಸ್ತ್ ಎನ್ನದು ಲೈವ್ಗೆ ಬತ್ತೀನಿ ಎಂಕುಲು ಬರೋಡಾ ಬುರ್ಚ ಪಂದ್. ಬಿಕಾಸ್ ಮೇರಿತ್ತೆ ಬ್ಯುಸಿ ಉಲ್ಲೇರು, ಮೇರಿತ್ತೆ ತಿರ್ತು ಮೀಟಿಂಗ್ ಆರಂಡು ಬಿಲ್ಡಿಂಗ್ದ ತಿರ್ತಡು, ಸೊ ಐಕ್ ಪೋಪೇರು. ಅನ್ ಡಿಯರ್ ಫಸ್ಟ್ ಲೈವ್.
ಗೊತ್ತು ಎಂಚ ಪೋಪೊಡೊಂದನ ವೀತಾ ಫ್ಯಾಮಿಲಿ ಹೆಲೋ ಹಾಯ್ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಅವಿನಾಶ್ ಯಜಮಾನ್ರಿಗೆ ಹಿಂದಿ ಕೂಡ ಬರ್ತದೆ ಗುಜರಾತಿ ಕೂಡ ಬರ್ತದೆ ತುಳು ಬರ್ತದೆ ತುಳು ಬರ್ತದೆ ಅಲ್ಲ ಅವರು ಕೇಳ್ತಿದ್ದಾರೆ ನಿಮ್ಗೆ ಹಿಂದಿ ಬರ್ತದಾ ಗುಜರಾತಿ ಬರ್ತದ ಅಂತ ಗುಜರಾತಿಯಲ್ಲಿ ಹೇಳಿ ಅಂತೆ ಹೇಗಿದ್ದೀರಂತ ಕೇಳಿ ಅಂತೆ ಕೆಮ್ ಚೋವದ ಎಲ್ರು ಹೇಗಿದ್ದಾರೆ ಅಂತ ಕೇಳ್ತಿದ್ದಾರೆ ತುಳುನಾಡ ಪೀಪಲ್ ನಮಸ್ಕಾರ ಎಂಚಲ್ಲರು ಮಂಜುಶ್ರೀ ಅಕ್ಕ ಹಾಯ್ ಹೌದಕ್ಕ ಫಸ್ಟ್ ಲೈಫ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಳುನಾಡದಾಗಲು ಪೂರ ಒಳ್ಳೆ ಪೀತಾ ಫ್ಯಾಮಿಲಿ ಅಂದು ಆ್ಯಕ್ಚುಲಿ ಎಂಕ್ ನೆತ್ತ ಗೊತ್ತಿಜ್ಜಿ ಲೈವ್ ಎಂಚ ಆಪಿಂದ ಆದ ಹಿಂಗಾದ ನೆತ್ತ ನಾಲೆಜ್ ಇಜ್ಜಿ ಫಸ್ಟ್ ಟೈಮ್ ಬರ್ಪಿನತೆ ಸೊ ಅದು ಎಕ್ಸ್ಪೆಕ್ಟೆಡ್ ಲೈತೆ 11 ಜನ ಉಳ್ಳಿರತ್ತೆ ಅಂದು 6 ಮಿನಿಟ್ಸ್ ಆಯ್ತು ಖಾಲಿ ಸೊ ನನ್ನೆಲ್ಲ ಬರ್ರಿಲ್ಲ ತೋಜನ್ ಗೊತ್ತಿಜ್ಜಿ ಉಂದಿಯರ್ ದರ್ಶನ್ ಅವೇ ಆದಿ ಹಾಯ್ ದರ್ಶನ್ ಗೊತ್ತಾಂಡಿ ಯಾರು Adian, this is not Adi, this is Akshay, Aditya's brother. ಕನ್ನಡ ಮಾತಾಡ್ತೀನಿ ಇಲ್ಲಿ ಕೆಲವರು ತುಳುವವರು ಕೂಡ ಇದ್ದಾರೆ ಎಂತ ಮಾಡೋದು ಸಿದ್ದು ಕಾಮಿಡಿ ಕನ್ನಡ ಹೆಲೋ ಹಾಯ್ ಹೇಗಿದ್ದೀರಾ ಥ್ಯಾಂಕ್ ಯು ಮಂಜು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ ಯು He is asking where is he? Darshan is asking where is Adi? He is gone to Bangalore. Darshan. And someone is asking Shruti video not coming regularly why? ವೆಂಕಟೇಶ್ ಅಣ್ಣ ಸಾರಿ ಇನ್ನು ವಿಡಿಯೋ ಬರ್ತದೆ ರೆಗ್ಯುಲರ್ ಆಗಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಮಧ್ಯದಲ್ಲಿ ನಾನು ಸೊ ಇನ್ನು ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ಹಾಕೋದಕ್ಕೆ ತುಳುನಾಡು ಪೀಪಲ್ ಒನ ಸಾಂಡೆ ಎಂಕಲ್ನ ಇರ್ನ ಒನ ಸಾಂಡೆ ಖಂಡಿತ ಫ್ಲೈಯಿಂಗ್ ಆಶು ಲೈವ್ ಬರೋಂದಿಪ್ಪಯಾನ ಇತ್ತೆ ಪ್ರಾಕ್ಟೀಸ್ ಆಣತೆ ಅಂಚೆ ಬರೋಂದಿಪ್ಪಯಾನ ಹೆಲೋ ಲಚ್ಚು ವ್ಲಾಗ್ಸ್ ಎಂಚೋಲರಿರು ಜೈ ಬಾಕ್ಸ್ ಆಫ್ ಫಿಲ್ಮ್ಸ್ ದಾರೆ ಜೈ ತುಳುನಾಡೆ ಸಿಂಬಲ್ ಕಡೆ ಹೊಡ್ತೀರಿ ಹಾಯ್ ನಯನ್ ಹೇಗಿದ್ದೀರಾ ಹಲೋ ಶ್ವೇತಾ ಸಿಸ್ ಹೇಗಿದ್ದೀರಾ ಓ ಇರ್ನ ಫಸ್ಟ್ ವ್ಲಾಗ್ ಇನ್ನಿಯೇ ಲಚ್ಚು ವ್ಲಾಗ್ಸ್ ಸೇಮ್ ಡೇಟ್ ಆಂಡ್ ಒಂಚೆ ದಿನ ನೆನಪ್ದಿವಲ್ಲಿ ಎನ್ನಲ್ಲ ಫಸ್ಟ್ ವ್ಲಾಗ್ ಇನ್ನಿ ಫಸ್ಟ್ ವ್ಲಾಗ್ ಅದು ಆ್ಯಕ್ಚುಲಿ ಫಸ್ಟ್ ಲೈವ್ ಒಂದು ಊಟ ಆಯಿತು ಶ್ವೇತಾ ಸಿಸ್ ನಿಮ್ದಾಯ್ತಾ ಹೇಗಿದ್ದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ಮಂಜು ಅಕ್ಕ ಥ್ಯಾಂಕ್ ಯು ನಿಮಗೆ ಕೇಳ್ತಿದ್ದಾರೆ ಶ್ವೇತಾ ಅಕ್ಕ ಹೇಗಿದ್ದೀರಾ ಎಂಚಲ್ಲರು ಹುಷಾರಿಲ್ಲ ಶ್ವೇತಾ ಸಿಸ್ ಇವರಿಗೆ ಕನ್ನಡ ಬರುವುದಿಲ್ಲ ಸೊ ಪ್ಲೀಸ್ ನಾನು ಟ್ರಾನ್ಸ್ಲೇಟ್ ಮಾಡಿ ಇವರಿಗೆ ಹೇಳ್ತೀನಿ ಮಧ್ಯದಲ್ಲಿ ಬಾಕ್ಸ್ ಆಫ್ ಫಿಲ್ಮ್ಸ್ ಯಾನೋನ ಸ್ವಲ್ತೊಂದಿಲ್ಲ ಅಂದೆ ಇದು ಎಂಚೋಲ್ಲೇರು ಇರ್ನ ಅಮ್ಮ ಪಪ್ಪ ಬಾಕ್ಸ್ ಆಫ್ ಫಿಲ್ಮ್ಸ್ ಜಾನ್ ಮರಣಿ ತುಯ್ಯ ವಿಡಿಯೋ ಇರ್ನ ಪಂಡರತೆ ಸೊ ಐ ಹೋಪ್ ಪೂರಗಳು ಸೌಖ್ಯ ಎಲ್ಲರೂ ಎನ್ನುವೇನ ಲೈವ್ ಬಲ್ಲೆ ತುಳುನಾಡ ಪೀಪಲ್ ಇರ್ಲ ಲೈವ್ ಬಲ್ಲೆ ಒಂಜು ದಿನ ಜನಗಳ ಪಾತ್ರೆ ಹಾಕೊಂಡು ಏನಲ್ಲ ಹಿಂಗೆ ಆ್ಯಕ್ಚುಲಿ ಇತ್ತೆ ಚುಚ್ಚೂರು ಒಂಚೂರು ಕಾನ್ಫಿಡೆನ್ಸ್ ಬರ್ತಂಡು ನಮ್ಮನ್ನ ಲೈವ್ ಇಡತ್ತೆ ಒಂಚೂರು ಬೇತೇನಂಡು ನಮ್ಮ ಲೈಕ್ ಎಕ್ಸ್ಪೀರಿಯನ್ಸ್ ಐ ಗೆಸ್ ಅಂದ ವ್ಲಾಗ್ ಇಡತ್ತೆ ಪಾರ್ಟಿಸಿಪೇಟ್ ಅಲ್ಲಿ ಪೂಜೆ ಲೈವ್ ಇಡೋಣ ಲೈಕ್ ಹಾಕೊಂಡು ಲೈವ್ ಇಡ್ ಬರ್ಪಡ ನನ್ನ ಅಂಚಂದ ಇದು ಬರಲಿ ಬೇಗ ತಂದಲ್ಲ ಮೇರ್ಲ ನರ್ವಸ್ ಆತಾರೆ ಬೈಗಾತಂದು ಸೆಕೆ ಒಂದು ನನಗೆ ಇಂತರ ನಾ ಓಪಿನ್ ಲೈನ್ ಫೋನ್ ಬರೋದು ನನಗೆ ತುಲೆ ಟ್ರೈನ್ ದ ಶಬ್ದ ಪ್ಲೀಸ್ ಸಾರಿ ಮುಂದೆ ದಾಲಾಲ್ ಬರ ನೆಟ್ ಮ್ಯೂಟ್ ಆಪ್ಷನ್ ಉಂಡೆ ಮೈಕ್ ಆಫ್ ಉಂಡೆ ಉಪ್ಪುಡ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ವಲ್ಪ ವಾಯ್ಸ್ ಅಂತ ಹೇಳೋದಿಲ್ಲ ನಾಯ್ಸ್ ಬರ್ಬೋದು
ಸೊ ಪ್ಲೀಸ್ ನಾನು ಕ್ಷಮೆ ಕೇಳ್ತೀನಿ. ಟ್ರೈನ್ ಎಲ್ಲ ಹೋಗ್ತಾ ಇರ್ತೆ, ಗಾಡಿ ಟ್ರೈನ್ ಎಲ್ಲ. ಸೊ ನನಗೆ ಇದ್ರದ್ದೀಗ ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿಲ್ಲ. ನಾನು ಕಲಿತೇನೆ, ನೆಕ್ಸ್ಟ್ ಟೈಮ್ ಪರ್ಫೆಕ್ಟಾಗಿ ಬರ್ತೇನೆ ನಾನು. హలో అల్విన్ బ్లాగ్ ఏం చల్లారు అల్విన్ సౌఖ్యనే నెట్వర్క్ ಇಜ್ಜ ಅಲ್ಪ ಬರ್ಸ ಬರೋನುಂಡೆ ಅಲ್ಪ. ಥ್ಯಾಂಕ್ ಯು ವಿತ್ ದ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಒನ್ ಸೆಕೆಂಡ್ ನಾನು ಮ್ಯೂಟ್ ಮಲ್ತೊಂದುಲ್ಲೆ, 1 ಸೆಕೆಂಡ್. ಓಕೆ ಮೂಡ್ ಬಲ್ಲೆಟ್ ಫುಲ್ ಬರ್ಸ ತುಳುನಾಡು ಪೀಪಲ್ ಅಂದೆ ಅಲ್ವಿನ್ ಪನೊಂದುಲ್ಲೆರ್ ಮಸ್ತ್ ಟೆಂಪರೇಚರ್ ಜಾಸ್ತಿ ಉಂಡು ಅಂದೆ ಇರು ದುಬೈಡ್ ಉಪ್ಪುನತೆ ಅಲ್ವಿನ್ ಅವಳು ಬೆಚ್ಚ ಉಪ್ಪು ಆ್ಯಕ್ಚುಲಿ ಏಜೆಂಡಲ್ಲ ಅಂದೆ ಮೂಡ್ ಬೆಲ್ಲೆಡೆ ನಾನು ಪಲ್ಲಿಡ್ ಉಪ್ಪುನೆ ಆ್ಯಕ್ಚುಲಿ ನಾನು ಇರಿಗೆ ಐ ಥಿಂಕ್ ಮೆಸೇಜ್ ಮಲ್ಲಿ ಬಂದಿತ್ತೆ ಮುಟ್ಟನೆಲ್ಲ ನಮ್ಮ ನಮ್ಮ ನಲ್ಲ ಇಂಚಾರ ಇಲ್ಲಿ ಬಂದಾಗ ನಮ್ಮಲ್ಲ ಪಾತ್ರೆ ಉಂಟವೆ ಯಾನ್ ಗುಜರಾತ್ ಡಿಪ್ಪುನು ಸಾಧು ಶೆಟ್ಟಿ, ದಿಸ್ ಇಸ್ ಫ್ರಮ್ ಕಾಂದಿವಲಿ. ಓ ಹೆಲೋ ಮಾಮಾ ಎಂಚಲ್ಲರ್, ಹಾಯ್ ಹೌ ಆರ್ ಯು ಮಾಮಾ? Oh, surprise Ayan. Thank you so much for joining our live. Yeah, I know mama. Sadhu Shetty. This is my mama, Sadhu mama. Matella tule. Actually, Kandivelli irdenkar greetings panonduller. Hi hello panonduller. ಚಲೋ ಫ್ಯಾಮಿಲಿ ಯಾನ್ ನನ್ನ ಪೋಪೆ ಹಿಂಗೆ ಒಂಚೂರು ಕೆಲಸ ಉಂಡು ನನ್ನ ಆಲ್ ಟು ಶ್ರುತಿ. ಓಕೆ ಯಾನ್ ಕ್ಯಾರಿ ಆನ್ ಕ್ಯಾರಿ ಆನ್ ಪ್ಲೇ. ಓಕೆ ಅನ್ಸಣ್ಣ, 1 ಸೆಕೆಂಡ್ ಮಾತಾಡಲ್ಲ. ನನ್ನ ಯಾನ್ ಕ್ಯಾರಿ ಆನ್ ಮಲ್ಪೆ ಮುಲ್ಪೊಡ್ದು ಬಿಕಾಸ್ ಆರ್ ಬಿಲ್ಡಿಂಗ್ ದ ತಿರ್ತು ಮೀಟಿಂಗ್ ಉಂಟು ಅಡೆ ಪೋಯಿರಾರು. ಥ್ಯಾಂಕ್ ಯು ಮಾಮಾ, ಥ್ಯಾಂಕ್ ಯು ಸೋ ಮಚ್. ಇರ್ನ ಬ್ಲೆಸ್ಸಿಂಗ್ಸ್ ಯಾಪಲ್ಲಿ ಒಪ್ಪಾಡು ಎಂಕಲ್ ನಮ್ಮೆತ್ತು, ಥ್ಯಾಂಕ್ ಯು. ಹಾಯ್ ತುಳು ಗೇನದ ಗೊಂಚಿಲ್ ಎಂಚೋಲರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೈ ಲೈವ್, ಥ್ಯಾಂಕ್ ಯು. ಮತ್ತೆ ಅಲ್ಲೊಂಜಿ ಲೈಕ್ ಕೊರ್ಲೆ, ಸಪೋರ್ಟ್ ಮಲ್ಪುಲೆ. ಯಾ ಮಿಸ್ ಮಲ್ತೇನೆ ಓಲ ಚಾಟ್ ಮಿನಿ, ಯಾವುದಾದ್ರೂ ಚಾಟ್ ಮಿಸ್ ಆಯ್ತಾ? ಹಲೋ ರಾಜೇಶ್ ಬ್ರದರ್ ಎಂಚೋಲಾರ. ಹಲೋ ಸೈಯದ್ ಅಣ್ಣ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಬಾಕ್ಸ್ ಆಫ್ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿದೆ, ಮಳೆ ನಿಲ್ತಾ ಇದೆ ಅಂದರೆ ಗೊತ್ತೇ ಆಗ್ತಿಲ್ಲ ಶಿವಣ್ಣ ಇಲ್ಲಿ ಎಂಥ ವೆದರ್ ನಡೀತಾ ಇದೆ ಅಂತ. ಈಗ ಇವತ್ತು ಫುಲ್ ಡ್ರೈ ಆಗಿತ್ತು, ಸನ್ನಿ ಆಗಿತ್ತು ಇವತ್ತು. ತುಳುಗೇನಾದ ಗೊಂಚಲ್ ಪನೊಂದುಲ್ಲೇರಿ ಇಂಕುಲ್ ಸೌಖ್ಯ ಬಂದು ಅಂದೆ ದೇವರೆಡ್ಡೆ ಅನ್ಪಾಡು. ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಲ್ತಿನೇಕ. ಶಿವಣ್ಣಕ್ಕೆ ಏನೊಂದುಲ್ಲೇರು ಸೈಯದ್ ಅಣ್ಣಾಗ ಸಾರಿ ತುಳುವಲ್ಲಿ ಹೋಗುವಾಗ ತುಳುವಲ್ಲಿ ಮಾತಾಡ್ತಿದ್ದೇನೆ, ಇಲ್ಲೆಲ್ಲ ಮಿಕ್ಸ್ ಆಗ್ತಿದ್ದೆ ತುಳು ಕನ್ನಡ. ಶಿವಣ್ಣ ಕೇಳ್ತಿದ್ದಾರೆ ಸೈಯದ್ ಅಣ್ಣನಿಗೆ ಊಟ ಆಯ್ತಾ ಅಂತ. ಸೈಯದ್ ಅಣ್ಣ ಊಟ ಮಾಡಿದ್ರಾ? ಲಚ್ಚು ಬ್ಲಾಗ್ಸ್ ಪನೊಂದುಲ್ಲೆ ದುಬೈ ಮಾತ ಬತ್ತುಂಡು ದಾದೆ 1 year ಅರ್ಥ ಇಜ್ಜೆಂಗೆ ಆ್ಯಕ್ಚುಲಿ.
ತುಳುನಾಡ ಪೀಪಲ್ ಪನೊಂದುಲ್ಲೆರ್ ಲೈವ್ ಶೇರ್ ಮಲ್ಪುಲೆ ಗ್ರೂಪುಡು ಎಫ್ ಬಿಡ್ ಮಾತ ಆ್ಯಂಡ್ ಆ್ಯಕ್ಚುಲಿ ಎಫ್ ಬಿ ಯೂಸ್ ಮಲ್ಪುಜಿ ಯಾನ್ ಇನ್ಸ್ಟಾ ಯೂಸ್ ಮಲ್ಪೆ ಬಟ್ ಎಫ್ ಬಿಡ್ ಯಾನ್ ಆತಲ್ಲ ಅದೇನು ಪೇರು ಆ್ಯಕ್ಟಿವ್ ಇಜ್ಜಾನ್ ನಯನಾ ಶೆಟ್ಟಿ ಹಾಯ್ ಇರ್ನ ಗುರ್ತ ಉಂಡು ಪಳ್ಳಿ ದಾರತೆ ಈರ್ನಲ್ಪನೆ ಎನ್ನ ಹಸ್ಬೆಂಡ್ ಎಲ್ ಪಳ್ಳಿ ದಿಡಂಬೆಟ್ಟು ಅಂದೆ ಹೆಲೋ ಹಾಯ್ ನಯನಾ ಎಂಚೊಲ್ಲರೀರ್ ಒಣ ಸಾಂಡೆ ಇರ್ನ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿಕ್. ಹೌದಾ ಸೈಯದಣ್ಣ ಮಳೆ ಬರ್ತಿದೆಯಾ ಅಲ್ಲಿ? ಹಾಡು ಗೀಡು ಹಾಡಿ ಸುಪ್ರೀಮಣ್ಣ ಹಾಡು ಬರುವುದಿಲ್ಲ ಸುಪ್ರೀಮಣ್ಣ, ನಾನು ಹಾಡಲ್ಲ, ನಾನು ಖಾಲಿ ಮಾತಾಡೋದು ಮಾತ್ರ ಪಟ ಪಟ ಅಂತ, ಹಾಡು ಹಾಡೋದಿಲ್ಲ ನಾನು. ನನ್ನ ಹಾಡು ಕೇಳಿದ್ರೆ ನೀವು ಓಡಿ ಹೋಗ್ತೀರಾ. ಒಣ ಸಾಂಡ್ ಬಾಕ್ಸ್ ಆಫ್ ಫಿಲ್ಮ್ಸ್ ಇರ ಪುದರ್ದೇ ಬಾಕ್ಸ್ ಆಫ್ ಫಿಲ್ಮ್ಸ್ ಕುಡನ್ ಸರ್ತಿ ಪನ್ಪರ ಸಾರಿ ಹಂಗೆ ಮಾತಾಡ್ಕೊಂಡು ഞാൻ ആക്ച്വലി ಫುಲ್ ಕನ್ಫ್ಯೂಷನ್ ಮೋಡುಡುಲ್ಲೆ ಬಿಕಾಸ್ ಫಸ್ಟ್ ಟೈಮ್ ಲೈವ್ ಬೈದೆ ಸ್ವಲ್ಪ ಪೂರ ಈತ್ ಫಂಕ್ಷನ್ಸ್ ಉಂಡು ಪನ್ನ ಹೆಂಗೆ ಅರ್ಥ ಒಂದಿಜಿ ಒಂದು ಕಲ್ಪರೆಂಗಿತ್ತೆ ಒಂಜಿ ದಿನ ಬೋರ್ಡ್ ಅವು ಲೈವ್ ಯಾನ್ ಒಂಚೂರು ಕಾಂಪ್ಲಿಕೇಟ್ ಅದು ಉಂಡು ನೆನದೆ ಲೈವ್ಗೆ ಬರ್ಪಿನ ಬಟ್ ಓಕೆ ಒಂಚೂರು ಯಾನ್ ಕಾನ್ಫಿಡೆನ್ಸ್ ಗೇನ್ ಮಾಡ್ತಂದೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ಕುಂಟಾಡಿ ಪಳ್ಳಿದಲ್ಪನೆ ಕುಂಟಾಡಿ ಮುಟ್ಟೊಂಡಂದು ಯಾನ್ಲ ಪಳ್ಳಿದಾಲೆ. ಥ್ಯಾಂಕ್ ಯು ತುಳುಗೆ ಏನದ ಗೊಂಚೆಲ್. ತುಳುನಾಡು ಪೀಪಲ್ ಆರ್ನಲ್ಲ ಒಂಜಿ ಯೂಟ್ಯೂಬ್ ಚಾನಲ್ ಉಂಡು ಮಾತೆಲ್ಲ ರೆಗ್ಯುಲರ್ ಸಪೋರ್ಟ್ ಮಲ್ಪುಲೆ ಆರ್ನ ಚಾನಲ್ ಪೋರ್ಲೆ ಎಡ್ಡೆಡ್ಡೆ ದೇವರ್ನ ಪೂರ ವೀಡಿಯೋಸ್ ಪೂರ ಮಲ್ತು ಪಾಡುವೆರು ಪೋಲದ ಪೂರ. ಸೊ ಪ್ಲೀಸ್ ಆರ್ನ ಚಾನಲ್ಗೆ ಪೋಲೆ. ಅಂದೆ ಲಚ್ಚು ವ್ಲಾಗ್ಸ್. ಹಾಂ ಅಭಿಷೇಕ್, ಸಾರಿ ಅಭಿಷೇಕ್, ಹಿಂಗೆ ಆ್ಯಕ್ಚುಲಿ ಮಾತಾಡ್ಕೊಂಡು ಅಭಿಷೇಕ್ ನೆನಪು ನಾನು. ಮಂಜು ಮಹೇಶ್ ಶೆಟ್ಟಿ ಹಲೋ ಹಾಯ್ ಎಂಚೊಲ್ಲಾರು? ಹಾಯ್ ಪಾವನಿ ಸಿಸ್, ಹೇಗಿದ್ದೀರಾ? ಪಾವನಿ ಲೈಫ್ ಸ್ಟೈಲ್ ವ್ಲಾಗ್ಸಿಂದ ಹಾಯ್ ಅಂತ ಹೇಳ್ತಿದ್ದಾರೆ. ಹಲೋ ಓಕೆ ಐಟ್ ವಾಯ್ಸ್ ಬರೋನುಂಡೆ ಈಗ. ಓಕೆ ಓಕೆ ಲಚ್ಚು ಬ್ಲಾಗ್ಸ್ ಪನೊಂದುಲ್ಲೇರ್. ಓಕೆ ಥ್ಯಾಂಕ್ ಯು ಸೋ ಮಚ್. ಯಾನ್ ಎನ್ನ ಕೈಟೊಂಚಿ ಮೊಬೈಲ್ ಉಂಡು ಆ್ಯಕ್ಚುಲಿ ಐಟ್ ವಾಯ್ಸ್ ಬರೋನುಂಟು ತೋಜುಂಡು ಹಿಂಗತ್ತ ಐಡಿಯಾ ಇತ್ತುಜಿ. ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಪನ್ನೆಗೀರು ಇತ್ತೆ ಬರೋನುಂಡೆ ಡಬಲ್ ವಾಯ್ಸ್ ಕೇಳೋನುಂಡೆ ಡಬಲ್ ಆಗಿ ವಾಯ್ಸ್ ಕೇಳ್ತಿದ್ಯಾ? ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಮೊಬೈಲ್ ಆನ್ ಇತ್ತು, ನನಗೆ ಗೊತ್ತಾಗಲಿಲ್ಲ ಅದು ಅಲ್ಲಿ ಕೇಳ್ತಿದ್ದೀಯ ಅಂತ. ಆ್ಯಕ್ಚುಲಿ ಬೇರೆ ಲೋಕದಲ್ಲಿದ್ದೇನೆ. ಹಾಯ್ ಪಾವನಿ ಸಿಸ್, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಆ್ಯಕ್ಚುಲಿ ಹೊರಗೆ ಹೋಗಿದ್ದೆ ಇವತ್ತು ಸಂಡೇ ಅಲ್ವಾ, ಸೊ ಹೊರಗೆ ಹೋಗಿ ಸ್ವಲ್ಪ ತಿರುಗಾಡಿ ಬಂದೆ ನಾನು ಮತ್ತು ನನ್ನ ಹಸ್ಬೆಂಡ್. ಈಗ ಮನೇಲಿ ಯಾರು ಇಲ್ಲ, ನಾವಿಬ್ಬರೇ ಇರೋದು. ಮತ್ತು ನಾನು ಪ್ಲ್ಯಾನ್ ಮಾಡಿದ್ದೆ ಲೈವ್ ಮಾಡುವಂತ, ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಬರಬೇಕಂತ. ಬಟ್ ಏನೋ ಧೈರ್ಯ ಬರ್ತಿರಲಿಲ್ಲ ಲೈವ್ ಬರಲಿಕ್ಕೆ. ಆಮೇಲೆ ನಾನು ಕನ್ನಡ ಕೂಡ ಅಷ್ಟು ಮಾತಾಡೋದಿಲ್ಲ, ನಂದು ಕನ್ನಡ ಮೇ ಬಿ ಸ್ವಲ್ಪ ಸರಿ ಇಲ್ಲ ಅಂತ ಅನಿಸ್ತೇನೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಿದೆ, ಐ ಆಮ್ ರಿಯಲಿ ಸಾರಿ. ಅಂದ್ರೆ ರಾಜೇಶ್ ಬ್ರದರ್ ಯಾನ್ ಗುಜರಾತ್ ಡಿಪ್ಪೋನು, ನಾನು ಗುಜರಾತಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಇದ್ದೇನೆ ಈಗ.
ಹೌದಾ ಪಾವನಿ ಸಿಸ್, ಚೆನ್ನಾಗಿದ್ದೀರಾ? ದೇವ್ರು ಒಳ್ಳೇದು ಮಾಡಲಿ. ಬಾಕ್ಸ್ ಆಫ್ ಫಿಲ್ಮ್ಸ್ ಎನ್ನ ಪುದರ್ ಶ್ರುತಿ ಬಂದು, ಎನ್ನ ಪುದರ್ ಶ್ರುತಿ, ಮತ್ತು ನಂದು ಹಸ್ಬೆಂಡ್ ಹೆಸರು ಅಕ್ಷಯ್ ಅಂತ. ಏನು ಸಯ್ಯದಣ್ಣ, ಹಿಂದೆ ಏನಿಲ್ಲ, ಆ್ಯಕ್ಚುಲಿ ವಾಲ್ ಇದೆ ನಂಗೆ ಕಾಣ್ತಿದ್ದೆ. ನನಗೆ ನೀವು ಎದುರಿಸ್ಬೇಡಿ. ಬೇರೆ ಎಲ್ಲ ಲೈವಲ್ಲಿ ನಮ್ದೆಲ್ಲ ಗಮ್ಮತ್ತಾಗ್ತಿತ್ತಲ್ಲ. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಮೆಸೇಜ್ ಮಾಡ್ತಿದ್ದಾರೆ ಇದರಲ್ಲಿ, ಹಾಯ್ ಶ್ರುತಿ ಅಂತೆ. ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಈಗ ಕೆಳಗೆ ಏನು ಮೀಟಿಂಗ್ ನಡೀಲಿಕ್ಕಿದೆ, ಇನ್ನು ಗಣಪತಿ ಉತ್ಸವ ಬರಲಿಕ್ಕಿದೆಯಲ್ಲ, ಸೊ ಅದರ ಬಗ್ಗೆನೂ ಡಿಸ್ಕಷನ್ ಮಾಡಲಿಕ್ಕಿದೆ ಬಿಲ್ಡಿಂಗ್ ಅವರೆಲ್ಲ ಒಟ್ಟಿಗೆ ಸೇರಿ. ಸೊ ಅದಕ್ಕೆ ಕೆಳಗೆ ಹೋಗಿದ್ದಾರೆ ಮೀಟಿಂಗ್ಗೆ. ಐ ಥಿಂಕ್ ಹೊರಗಿದ್ದಾರೆ, ಗೊತ್ತಿಲ್ಲ, ಹೋಗ್ತೇನೆ ಅಂತ ಹೋಗಿದ್ದಾರೆ. ಕುಡ್ಲಾಗ ಯಾಪ ಪಯಣ ಬಾಕ್ಸ್ ಆಫ್ ಫಿಲ್ಮ್ಸ್ ಅಭಿಷೇಕ್ ಏನೊಂದುಲ್ಲೆ ನನ್ನ ಪ್ಲ್ಯಾನ್ ಮಲ್ಪೋಡು ತೂವೋಡು ನಂದಲ್ಲ ಫಂಕ್ಷನ್ ಎತ್ತಂಡ ಪೋಡು ಇತ್ತೆ ಸದ್ಯ ಹೋಗುದಲ್ಲ ಪ್ಲ್ಯಾನ್ ಇಜ್ಜಿ. ಹಾಯ್ ಮಲ್ಲಿಕಾ ಸಿಸ್, ಎಂಚೊಲ್ಲರ್? ಮಲ್ಲಿಕಾ ಶೆಟ್ಟಿ ಸಿಂಪಲ್ ವ್ಲಾಗ್ಸ್ ಎಂಚೊಲ್ಲರ್ ಇರು? ಯಾನ್ ಸೌಖ್ಯ ಸಿಸ್. ಅಂದೆ ಅಭಿಷೇಕ್ ಮಸ್ತ್ ಟೈಮ್ ಆಣೆ ಕನ್ನಡೋಡು ಪಾತಿರ್ದು ಮೂಲ್ ಬತ್ತದು ಹಿಂದಿಯೇ ಸ್ಟಾರ್ಟ್ ಮಲ್ದಿನ ಅಂಚದ ಹಿಂಗೆ ಕನ್ನಡೋಡು ಒಂಚೂರು ಗ್ರಿಪ್ ಕಮ್ಮಿ ಆತಲ್ಲ. ತುಳುಟ್ಲ ಒಂತೇನು ಪಾತಿರ್ವೇನು ಮುಲ್ಪದ ಭಾಷೆ ಪಾತಿರ್ ಹಿಂದಿಡ್ ಪಾತಿರ್ತೇನೆ ಮ್ಯಾಕ್ಸಿಮಮ್ ಜಾಬು ಪೂರ ಪೋಂದಿಪ್ಪುನಾಗ. ಸೊ ಅಂಚದ ಹಿಂಗೆ ಕನ್ನಡ ಬರ್ಪುಜಿಂದತ್ತು ಒಂಚೂರು ನಾಳೆ ಕಟ್ಟುಂಡು ಆತೆ. ರಾಕಿ ಫೋಟೋಗ್ರಾಫಿಯೇ ಎಂಚ ಒಲ್ಲರ್ ಮ್ಯಾಮ್ ಕೇನೊಂದುಲ್ಲೇರ್ ಯಾನ್ ಪುದರ್ ಸರಿ ಪಂಡೇನೆ ಯಾನ್ ಸೌಖ್ಯ ಈರೆಂಚ ಒಲ್ಲರ್? ಮಲ್ಲಿಕಾ ಸಿಸ್ಗೆ ಏನೊಂದುಲ್ಲೇರ್ ಆರಾಮಾದ್ರ? ಹೌದು ಸಿ, ಸ್ವಲ್ಪ ಈಗ ಆರಾಮಾಗಿದ್ದೇನೆ. ವೈರಲ್ ಫೀವರ್ ಎಲ್ಲ ಬಂದಿತ್ತು ಮಧ್ಯದಲ್ಲಿ. ಎಲ್ಲ ವೆದರ್ ಎಲ್ಲ ಚೇಂಜ್ ಆಗ್ತಿದೆಯಲ್ಲ, ಸ್ವಲ್ಪ ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ, ಅದೆಲ್ಲ ಅಂದರೆ ಜೀವಕ್ಕೆ ಆಗಲಿಲ್ಲ ನಮ್ಮ ಇಬ್ಬರಿಗೂ ಕೂಡ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವೈರಲ್ ಫೀವರ್ ಆಗಿ ಬಂತು, ಮತ್ತು ನನಗೆ ಸ್ವಲ್ಪ ಹೆಡೇಕ್ ಆಗಿ ಎಲ್ಲ ಬಂತು. ಈಗ ನಾವು ಹುಷಾರಾಗಿದ್ದೇವೆ. ಏನು ಸುಪ್ರೀಮಣ್ಣ ನೆಗಡ್ತಿದ್ದೀರಾ ಹಾ ಅಂತ? ಹಾಯ್ ಶಮಾ, ಹೌ ಆರ್ ಯು? ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. You need subtitles. Oh my god. How do I do that? ಅಕ್ಷಯ್ ಅವರು ಈಗ ಇಲ್ಲ ಸುಪ್ರೀಮಣ್ಣ, ಸೈಯದ್ ಅಣ್ಣ ಅವರು ಈಗ ಸ್ವಲ್ಪ ಬ್ಯುಸಿ ಇದ್ದಾರೆ, ಹೊರಗೆ ಹೋದ್ರು ಅವರು. ಸೊ ಐ ಹೋಪ್ ಅವ್ರು ನಿಮ್ಮ ಮೆಸೇಜ್ ನೋಡಿದ್ರು ಅಂತ ಅನಿಸ್ತೀನಿ. ಎನ್ನ ಒಣ ಸಾಂಡ್ ಇರ್ನ ಒಣ ಸಾಂಡೆ ರಾಕಿ ಫೋಟೋಗ್ರಾಫಿ ಅತೆ ಎನ್ನ ಒಣ ಸಾಂಡ್ ಸತ್ಯ ಸೈಯದಣ್ಣ. ಇಲ್ಲಿ ಈಗ ವಾತಾವರಣ ಚೇಂಜಿಂದ ತೊಂದರೆ ಆಗ್ತಿದೆ, ಎಲ್ರಿಗೂ ವೈರಲ್ ಫೀವರ್ ಅಂತ ಬರ್ತಿದೆ. ಸೊ ಎಲ್ಲರೂ ಟೇಕ್ ಕೇರ್ ಮಾಡಿ. ಅಂದರೆ ಇದು ಹರಡ್ತಾ ಇದೆ ಬೇಗ ಬೇಗ ಎಲ್ರಿಗೆ. ಮಾಸ್ಕ್ ಎಲ್ಲ ಹಾಕೊಂಡಿರಿ ಜಾಬಿಗೆಲ್ಲ ಹೋಗೋವರು. ಬಿಸಿ ಬಿಸಿ ಚಾ, ನೀರು, ಹಾಲು ಕುಡೀರಿ. ತಣ್ಣಗಿದೆಯೇನ ಏನು ಕೂಡ ಕುಡಿಬೇಡಿ. ಇವರೇನೋ ಮಾತಾಡ್ತಿದ್ದಾರೆ, ಅವ್ರ ಫ್ರೆಂಡ್ ಬಂದರು ಇಲ್ಲಿ, ನನ್ನ ಹಸ್ಬೆಂಡ್ ಇದು. Akshay is not here, Shama. Actually, he has gone for a meeting. There's a meeting going on down. ಹಾಯ್ ದುರ್ಗಾ ಚಾನಲ್ ಕರಾವಳಿ, ಹೇಗಿದ್ದೀರಾ?
லட்சு வ்ளாக்ஸ் பன்னெண்டுலேரு ಆ ರೈಲ್ ಕಟ್ಟುದು ದಾದನ್ ಪುಣ್ಯ ರೈಲ್ದ ಪಟ್ಟದ ಬರೀಟೆ ಉಂಡಿಲ್ಲ ರೈಲ್ ಪೋಂದೆ ಪುಣ್ಯಟ್ 24 ಗಂಟೆ ಬರೀಪನ್ನ ಸ್ಟೇಷನ್ ಉಂಡಲ್ಪ ಪಿರೋಡು ಚೈನಾ ಲಾಕ್ಡೌನ್ ಆತಲೆ ಅಂದೆ ಹೆಂಗೆ ಗೊತ್ತಿತ್ತು ಜಂದು ಜೋರುಂಡಿಗೆನೆ ಅವಳು ಜ್ವರ ಪುರ ಪಂಡ ವೈರಸ್ ಪುರ ಕೂಡ ಖಂಡಿತ ಸೈದನ್ನ ಊಟ ಮಾಡಿ ಬನ್ನಿ ಕಾಯ್ತಾ ಇರ್ತೀನಿ. You need a South Indian boy, Shama. You are into South Indian boys. ನಾನು ಚೆನ್ನಾಗಿದ್ದೇನೆ. ದುರ್ಗಾ ಚಾನಲ್ ಕರಾವಳಿ ಅವರು ಕೇಳ್ತಿದ್ದಾರೆ ಹೇಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಏಜೆ ಮುಲ್ ಬರ್ಸೇಜ್ ಅಭಿಷೇಕ್ ಮುಲ್ಪ ಮಸ್ತ್ ದೊಂಗುಂಡು ಬಡ್ಸ ಅದಾಗ ಬರೋಂದಿಪ್ಪುಂಡು ಪನಿ ಪನಿ ಅಂಚಾದ ನಮ್ಮನ್ನ ಜೀವಗ ತೊಂದರೆ ಅವನು ನೆಟೆ ಓ ಮೂರು ಮಸ್ತ್ ಬೆಚ್ಚ ಮುಲ್ಪ ಪನ್ನಗ ನನ್ನ ಗುಜರಾತ್ ರಾಜಸ್ಥಾನ್ ಪೂರ ಬೆಚ್ಚ ಏರಿಯಾ ನೆಟೆ ಜಾಸ್ತಿ ಬರ್ಸ ಪೂರ ವರ್ಪುಜಿ ನೆಟೆ ಅಂದೇ ಲಚ್ಚು ಬ್ಲಾಗ್ಸ್ ಗೊತ್ತಿತ್ತು ಜಿ ಅಂಕ ಅವು ಲಿಪ್ಪು ಇಜಂಡಲ್ಲ ಅಲ್ಪ ಬರ ಜನಸಂಖ್ಯೆ ಎಲ್ಲ ಮಸ್ತ್ ಅತೆ ಅವುಗಳು ಜಾಸ್ತಿ ಟೇಕ್ ಕೇರ್ ಮಾಡ್ಬಿಟ್ಟಾರೆ. ನಮ್ಮನ್ನ ಜನಸಂಖ್ಯೆ ಜಾಸ್ತಿ ಇತ್ತದಲ್ಲ ನಮಕ್ ನಮ್ಮ ಇಲ್ಲದ ಮರ್ದು ಮಲ್ಪುವ ಜ್ವರ ಬತ್ತಂಡಲ್ಲ ಆಯ್ತಾ ಕಷಾಯ ನೆತ್ತ ಕಷಾಯ ಬಂದು ಪರ್ಪ ಅವುಗಳು ಏನೇನ ತಿನ್ಪೇರತ್ತೆ ಅಂಚದ ತೊಂದರೆ ಹಾಕೊಂಡು. ಹಾಯ್ ಹಾಯ್ ಸ್ನೇಹಕ ಹೇಗಿದ್ದೀರಾ? ಮ್ಯಾಂಗ್ಳೂರಿಯನ್ ಕಿಚನ್ ಅವ್ರು ಹೇಳ್ತಿದ್ದಾರೆ ಹಾಯ್ ಶ್ರುತಿ ಅಂತ. ಹೆಲೋ ಹಾಯ್, ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಎಂಚಲ್ಲರು ನಾನು ಇವತ್ತಿಂದ ಲೈವ್ ಮಾಡ್ತಿದ್ದೇನೆ ಸಿಸ್. ನಂದು ಫಸ್ಟ್ ಲೈವ್ ಇದು. ಹೀಗೇನೆ ಥಾಟ್ ಬಂತು ಮಾಡುವ ಅಂತ. ನನ್ನ ಹಸ್ಬೆಂಡ್ ಈಗ ಇದ್ದರು, ಅವರು ಈಗ ಹೊರಗೆ ಹೋದರು. ಓ ಹಾಯ್ ಸುಮಿ ಸಿಸ್, ಎಂಚಲ್ಲರು ಯಾನ್ ಸೌಖ್ಯ ಇಲ್ಲ ಸುಮಿ ಸಿಸ್, ಮಸ್ತ್ ಟೈಮ್ ಬೊಕ್ಕ. ಹಾಂ ಒಣಸಾಣ್ ಸಿಸ್, ಒಣಸ್ಪುರ ಆದ ಲೈವ್ ಕುಲೊಂದಿನಿ ನಾನು. That's great. Shama, I'll just tell this thing to Akshay. He'll find a boy for you. Allu Arjun and Nani type. Thank you so much, Kodis Krishnan sir. Thank you so much. ಏನೋ ಇದೆಯಾ ಹಿಂದೆ ಸೈಯದಣ್ಣ, ಏನಿದೆ ಹೇಳಿ ಅಂತೆ. ಸ್ವಲ್ಪ ವೈಟ್ ಏನೋ ಇದೆ ಅಂತೆ ನನ್ನ ಹಿಂದೆ. ಅದು ಲೈಟ್ ನೋಡಿ, ಅದು ಲೈಟ್ ನಂಗೆ ಗೊತ್ತುಂಟು. ನೀವು ನನಗೆ ಹೆದರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆಯ್ತಾ. ನಾನು ಹೆದರುದಿಲ್ಲ, ನಾನು ಹೆದರಿಸ್ತೇನೆ ಬೇರೆಯವರಿಗೆ, ನಾನು ಹೆದರುದಿಲ್ಲ. ಏರ್ ಮಸ್ತ್ ಲೈವ್ ತೂ ಒಂದು ಲೇರು ಮಸ್ತ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪುಲೆ, ಸಪೋರ್ಟ್ ಮಾಡಿ. ಬಾಕ್ಸ್ ಆಫ್ ಫಿಲ್ಮ್ಸ್ ಆರ್ನಲ್ಲ ಯೂಟ್ಯೂಬ್ ಚಾನಲ್ ಉಂಡು, ಸಪೋರ್ಟ್ ಮಲ್ಪುಲೆ ಯಾರಿಗಿಲ್ಲ. ಮೂಲು 7 ಜನ ಬೈದರ, ಮ್ಯಾಕ್ಸಿಮಮ್ ಜನರದ್ದು ಯೂಟ್ಯೂಬ್ ಚಾನಲ್ ಇದೆ. ಎಲ್ರಿಗೂ ಸಪೋರ್ಟ್ ಮಾಡಿ. ಶಮ ಇಸ್ ಸಿಂಗ್ ಥ್ಯಾಂಕ್ ಯು. ಡೋಂಟ್ ಮೆನ್ಷನ್ ಇಟ್ ಶಮ. ಮ್ಯಾಂಗ್ಳೂರಿಯನ್ ಕಿಚನ್ ನಂದರೆ ತುಳು ಬರ್ಪುಂಡ ಪಾತೆರು ವೇರು ಅತ್ತೆ ಸ್ನೇಹ ಸೇರಿ ತುಳು ಬರ್ಪುಂಡತೆ ಇವತ್ತು ಸಮಯ ಬೊಕ್ಕ ನಾನು ಬರ್ತೀನಿ. ನಾನು ಆ್ಯಕ್ಚುಲಿ ವ್ಲಾಗ್ ಹಾಕಿ ತುಂಬ ಟೈಮ್ ಆಯಿತು. ಒಂದು ಟೈಮ್ ಇತ್ತು ನಾನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನನಗೆ ಸ್ವಲ್ಪ ಮೋಟಿವೇಶನ್ ಕಮ್ಮಿ ಆಯಿತು. ಅದೇ ನಾನು ಬರ್ತಾ ಇರಲಿಲ್ಲ. ಮತ್ತು ಬೇರೆಯವರಿಗೆ ಕೂಡ ಸಪೋರ್ಟ್ ಮಾಡ್ತಿದ್ದೆ ನಾನು ಆದಷ್ಟು, ಅದು ಕೂಡ ನನಗೆ ಆಗ್ತಿರಲಿಲ್ಲ. ಸೊ ನಾನು ಎಣಿಸಿದ್ದೆ ಸ್ವಲ್ಪ ಬ್ರೇಕ್ ತಗೊಳ್ತೀನಿ ಅಂತ. ಯೂಟ್ಯೂಬಿಂದ ಬ್ರೇಕ್ ತಗೊಂಡೆ, ವಾಪಸ್ ಬರ್ತಾ ಇದ್ದೇನೆ ಸ್ವಲ್ಪ. ಸೊ ಈಗ ಎಲ್ಲರಿಗೆ ಸಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಬೇಗನೆ ನಾನು ಬರ್ತೇನೆ, ಎಲ್ಲರಿಗೆ ಸಪೋರ್ಟ್ ಮಾಡ್ತೇನೆ. ಪ್ರಾಮಿಸ್ ಮಾಡಲ್ಲ ನಾನು, ಬಿಕಾಸ್ ನನಗೆ ಗೊತ್ತಿಲ್ಲ ನಂದು ಈಗ ಹೇಗಿದೆ ಅಂತ. ಈಗ ನಾನು ತುಂಬ ಮೋಟಿವೇಟೆಡ್ ಫೀಲ್ ಮಾಡ್ತಿದ್ದೇನೆ. ನಾಳೆ ಕೂಡ ಸೇಮ್ ಮಾಡ್ತಿದ್ರೆ ಖಂಡಿತ ನನ್ನ ಸಪೋರ್ಟ್ ನಿಮ್ಮ ಹತ್ರ ಯಾವಾಗಲೂ ಇರ್ತದೆ.
ಒಣಸ್ ಆಂಡ್ ಸಿಸ್ ಸ್ನೇಹ ಸಿಸ್ ಒಣಸ್ ಆಂಡ್ ಎನ್ನ ಇರ್ನಾಡೆ ಒಣಸ್ ಬರ್ಸ ಬರ್ಪಣೆ ಅಂಚಮಿನಿ. ಥ್ಯಾಂಕ್ ಯು ಕೃಷ್ಣನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಣಸಾತ್ ಜೆ ಲಚ್ಚು ಬ್ಲಾಗ್ಸ್ ಇರ್ನ ರಾಜೇಶ್ ಬ್ರದರ್ ನನ್ನ ಪ್ಲ್ಯಾನ್ ಮಲ್ದಿಜೆ ಎಂಕುಲು ಪಕ್ಕೋಗು ತೂವಡ್ದಲ್ಲ ಫಂಕ್ಷನ್ ನಿಂದಲ್ಲ ಇತ್ತಂಡ ಬರ್ಪ ಊರುಗು ಖಂಡಿತ ಎಂಕುಲು ರೀಸೆಂಟ್ಲಿ ಆನ್ ಊರು ಇತ್ತೆ ಆ್ಯಕ್ಚುಲಿ ಒಂಜಿ ಒಂಜರ ತಿಂಗಳು ಇತ್ತೆ ಆನು ಎಂಕ್ಲೆ ಕೋರಿ ತಿನ್ರಿ ಇಜ್ಜಿ ಅಭಿಷೇಕ್ ಬ್ರದರ್ ಶ್ರಾವಣತೆ ಮುಲ್ಬದಗುಳು ಶ್ರಾವಣ ಪಂಡ ಮಸ್ತ್ ಪಂಡ ಉಪವಾಸ ದೀಪಿನ ನಾನ್ ವೆಜ್ ತಿನ್ಪುಚೇರ್ನಟೆ ಬೊಕ್ಕ ಇರ್ನ ಏನ ಗಾರ್ಲಿಕ್ ಲಸೂನ್ ನಾವು ಗಾರ್ಲಿಕ್ ಶುಂಠಿ ಏನನ್ನ ಪ್ರಾಪರ್ ತಿನ್ಪುಚಾರ ಅಗಳು ಮುಲ್ತಾಗುಲು ಸೊ ಭಾರಿ ಮುಲ್ಪ ಅಂಚದ ಎಂಕುಲ್ಲ ನಾನ್ ವೆಜ್ ಪೂರ ತಿನ್ನೊಂದು ಇಜ್ಜನೆಟೆ ಮುಲ್ಪ ಗುಜರಾತಿನ ಅಗುಲು ಇರತ್ತೆ ಅಂಚದ ಅಗುಲು ಪೂರ ಉಪವಾಸ ದೀಪೇರು ಶ್ರಾವಣಾಗ ಎಂಕುಲ್ಲ ಕೋರಿ ಮೀನು ಬಿಡ್ತಾ ಇತ್ತೆ ಅಭಿಷೇಕ್ ನನ್ನ ಒಂಜು ತಿಂಗಳು ಬೊಕ್ಕ ಕೋರಿ ಮೀನು ಪೂರ ಮತ್ತೆ ವೆಜಿಟೇರಿಯನ್. Shama, this is Tulu, my native language, and I'm talking both Tulu as well as Kannada. Both are my native language actually. Thank you so much, Sneha sis. Thank you. ಮೂಲ್ ಬರ್ಸ ಸುರುವಾಂಡ್ ಸ್ನೇಹ sis. ಸ್ವಲ್ಪ ಬರ್ಸ ಬರೋದಂದತೆ ನೆಟೆಲ್ಲ ಸುರುವಾಂಡ್ ಬರ್ಸ ಅಲೆ ಪಿರಿ ಪಿರಿ ಬರ್ರ ಸುರುವಾಂಡ್. Actually, Shama is my friend, my husband's friend. Is my friend obviously, so she's asking what language is this because she doesn't know Tulu or Kannada. She doesn't understand this language. Thank you so much support ಮಾಡಿದಕ್ಕೆ thank you Krishnan sir. ತಲಾ ಕೋಡೀಸ್ ನಾನು ಕರೆಕ್ಟಾಗಿ ಹೇಳಿದ್ನ ಸಾರಿ, ಅವ್ರು ನನಗೆ ಲೈಕ್ ಡನ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓ ಸೌಂಡ್ ಉಂಡು ಲಚ್ಚು ಬ್ರದರ್ ಬರ್ಸದ ಸೌಂಡ್ ಬರೋನುಂಡೆ. ಏನು ಸಿಸ್ ನಂಬರ್ ಕಳಿಸಿದ್ರ 940 ಏನು ಸಿಸ್ ಅವು 940 ಒಣಸಾಂಡೆ ಇರೇ ಕನೆಕ್ಟ್ ಆಯ್ಯ ನಾನು ಇರೇಗ ಇನಿಯೇ ರಿಟರ್ನ್ ಮಲ್ತೆ ಇರ್ ಲೈವ್ ಬಿಡ್ ಪಂಡರತೆ ಆಯ್ತಾ ಬೆರಿಕೆ ಅನ್ ಬತ್ತಿದ ಇರೇ ಕನೆಕ್ಟ್ ಮಲ್ತೆ ಬಿಕಾಸ್ ಯಾನ್ಲ ಜಾಸ್ತಿ ವ್ಲಾಗ್ಸ್ ಪೂರ ಪಾಡೊಂದಿತ್ತು ಜಂಚದ ಹೆಂಗೆ ಗೊತ್ತಾಯ್ಜಿ ಏರ್ದು ಹೆಂಗೆ ಕನೆಕ್ಟ್ ಮಲ್ದೇರು ದಾದ ಹೆಂಗೆ ದಾಲ ಗೊತ್ತಿತ್ತು ಆ್ಯಕ್ಚುಲಿ. ಸೊ ಇರ್ ಹೆಂಗೆ ನೆನಪು ಮಲ್ಪಾನಿಗೆ ಥ್ಯಾಂಕ್ ಯು ಸೋ ಮಚ್ ಶಮಾ, ಥ್ಯಾಂಕ್ ಯು. ದಟ್ ಮೀನ್ಸ್ ಅ ಲಾಟ್ ಟು ಅಸ್, ಮೀ ಆ್ಯಂಡ್ ಅಕ್ಷಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಕೋಡೀಸ್ ಅವರು ನನಗೆ ಬೇರೆ ಬೇರೆ ಅಕೌಂಟಿಂದ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ದೊಡ್ಡ ಮನಸ್ಸು, ನೀವು ಎಲ್ಲರಿಗೆ ಸಪೋರ್ಟ್ ಮಾಡ್ತೀರಾ ನಾನು ನೋಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ನಾನೇ ಸ್ವಲ್ಪ ಹಿಂದೆ ಉಳಿದೆ ಅಂತ ಅನಿಸ್ತದೆ ಮಧ್ಯದಲ್ಲಿ. ಬೇಗನೆ ಬರ್ತೀನಿ ವಾಪಸ್, ಈಗ ಸ್ವಲ್ಪ ಬರ್ತಾ ಇದ್ದೇನೆ. ಓ ಕಾಂಗ್ರ್ಯಾಚುಲೇಷನ್ಸ್ ಲಚ್ಚು ಬ್ಲಾಗ್ಸ್ ಇರ್ನ 1K ಆಡೇನಿ. ಕಾಂಗ್ರ್ಯಾಚುಲೇಷನ್ಸ್. ನನ್ನಲ್ಲ ಈ ರಾತ್ ಗ್ರೋ ಮಲ್ಪಲೆ ಡೆಡ್ಡೆ ವ್ಲಾಗ್ಸ್ ಪಾಡ್ಲೆ ಎಲ್ಲ ತೂಪೇರ್ನ ವ್ಲಾಗ್ಸ್ ನನ್ನ ಏನು ಯಾಪನ ಮಸ್ತ್ ದುಂಬು ತೂತೀನಿ ಇರೋ ವ್ಲಾಗ್ಸ್ ಬೊಕ್ಕ ನಾನು ತೂದಿತ್ತು ಜಾನ್ ಬೊಕ್ಕ ಇನಿ ಬತ್ತೆ ತುಯ್ಯೇ ಇರ್ ನಂಜಿ ಲಾಸ್ಟ್ ವ್ಲಾಗ್ ಆ್ಯಕ್ಚುಲಿ ಪಿದೇ ಪೋದಿತ್ತು ಅತ್ತೆ ಇಂಕ ಪೂರ ತೂವರಾಯ್ಜಿ ಬಟ್ ಸ್ಟಿಲ್ ನಾನು ಇರೇಗ ಮಲ್ತೆ ಇರೇಗ ಜೋ ರಿಟರ್ನ್ ಮಲ್ಪರತ್ತೆ ಮಲ್ತೆ. ಕಾಂಗ್ರ್ಯಾಚುಲೇಷನ್ಸ್. ಮಾತಿರ್ನಲ್ಲ ಚಾನಲ್ ಗ್ರೋ ಆಡ್ನ ಬೊಕ್ಕ ಯೂಟ್ಯೂಬ್ ಐ ಥಿಂಕ್ ಹೊಸ ರೂಲ್ಸ್ ಬರೋನಂತ ತೋರ್ಸು ಗೊತ್ತು ಜೆಂಕೈತ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಆನ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಬೊಕ್ಕ ಪನ್ಲೆ ವಿಶೇಷ ಟ್ರೈನ್ ಪೋಪುಂಡು ಗಡಿ ಅವು ಹೆಂಗೆ ಕಿರಿಕಿರಿ ಹಾಕೊಂಡು ಆ್ಯಕ್ಚುಲಿ. ಥ್ಯಾಂಕ್ ಯು ಸ್ನೇಹ ಸಿಸ್. ಇನ್ನು ಬೇಗ ಹಾಕೊಂಡು ಬಂದೆ ರಂದು ನಮ್ಮ ರೆಗ್ಯುಲರ್ ಆದ ವೀಡಿಯೋಸ್ ಪೂರ ಪಾಡಿ ಎಡ್ಡೆ ಕಂಟೆಂಟ್ ಇತ್ತನ ಖಂಡಿತ ಹಾಕೊಂಡು ಯಾನು
ಮದ್ದೆಡೋರ ಉಣ್ಮಲ್ತೈತೆ ಪಾಡೊಂದಿತ್ತು ಜೊತೆ ನೀವು ಎಂಚದೆ ಅನ್ನೊಂಚೂರು ಉಂದು ಆಯ ತೋಜುಂಡು ಲ್ಯಾಗ್ ಆಯ ತೋಜುಂಡು. ಥ್ಯಾಂಕ್ ಯು ಸೋ ಮಚ್ ಇರೋ ಸಪೋರ್ಟಿಗೆ ಎಂಕ್. ಮತ್ತೆ ಹೇಳಿ, ಏನಾದರೂ ಸ್ಪೆಷಲ್ ಇದೆಯಾ, ಏನಾದರೂ ಕೇಳಲಿಕ್ಕಿದೆಯಾ, ಯಾರಿಗಾದರೂ ಕೇಳಿ. ಥ್ಯಾಂಕ್ ಯು ಅಭಿಷೇಕ್. ಈರ್ನಲ್ ಆತೆ ಚಾನಲ್ ಈರ್ನಲ್ಲ ಗ್ರೋ ಆವಡು, ನಮ್ಮ ಮಾತೆಲ್ಲ ಗ್ರೋ ಆಕ ಎಡೆಡ್ಡೆ ಜನಕ್ಕೆ ಎಂಟರ್ಟೈನ್ ಮಲ್ಪುಗ ನಮ್ಮ ಅವು ಕೆಪಾಸಿಟಿ ಉಂಡು ಆ್ಯಕ್ಚುಲಿ ಬೇತೆಗ್ಲೇನು ಎಂಟರ್ಟೈನ್ ಮಲ್ಪುನ. ಸೊ ಮಲ್ತೊಂದಿಪ್ಪುಗ ತೆಲ್ಪವನ ಕುಕಿಂಗ್ ರೆಸಿಪೀಸ್ ಕಲ್ಪಾಗ ಏನಣ್ಣ ಮಲ್ತೊಂದಿಪ್ಪುಗ ಯೂಟ್ಯೂಬ್ ಪಾಡೊಂದಿಪ್ಪುಗ ಗ್ರೋ ಅಂದಿಪ್ಪುಗ ಮಾತೆಲ್ಲ. ಖಂಡಿತ ಸಿಸ್ ಡೈಲಿ ಯಾನ್ ಬ್ಲಾಗ್ ಪಾಡೋಡೊಂದು ಪ್ಲ್ಯಾನ್ ಮಲ್ತೊಂದುಲ್ಲೆ ತೂಕ ಎನ್ನದೆ ಆನ ಖಂಡಿತ ಬ್ರದರ್. ಅಭಿಷೇಕ್ ಬ್ರದರ್ ಯಾನ್ ಒಂಜಿ ಪನ್ಪೆ ನಮ್ಮ ಟ್ರೈ ಮಲ್ತಿಜೆಡ್ ಉಂಡತೆ ನಮಗೆ ಉಳ ತಿಕ್ಕುಜಿ ಯಾನಿತ್ತೆ ವ್ಲಾಗ್ಸ್ ಪಾಡಂದೆ ಹಿಂಗೆ 1K ಆವಡ್ ಪಂಡೆಡೆ ಹಿಂಗೆ ತಿಕ್ಕುಜಿ ಖಂಡಿತ ತಿಕ್ಕುಜಿ ಹಿಂಗೆ ಯಾನಿತ್ತೆ ಐತ ಪಿರೋಡ್ಲ ಬಲ್ತೊಂದಿಜ್ಜಿ ಬಿಕಾಸ್ ಹಿಂಗೆ ಗೊತ್ತುಂಡು ಯಾನ್ ಜನಕ್ಲೆ ಇಂಟ್ರೆಸ್ಟ್ ಮಲ್ತೊಂದಿಜ್ಜಿ ಯಾನ್. ಸೊ ಯಾನ್ ಐಟ್ ಟ್ರೈ ಮಲ್ತೊಂದುಲ್ಲೆ ಎಡ್ಡೆಡ್ಡೆ ನನ್ನ ಕಂಟೆಂಟ್ ಪಾಡೋಡು ಪಂದು ಸದ್ಯಗಿತ್ತೆ ನನ್ನ ಮೇನ್ ಫೋಕಸ್ ಒಯ್ದು ಗೊತ್ತುಂಡೆ ಜನಕ್ಲೆಗ್ ಎಡ್ಡೆ ಎನ್ನಜು ಕಂಟೆಂಟ್ ಎಡ್ಡೆ ಆವಡು ಎನ್ನ ಕುಕಿಂಗ್ ಇಡ ಅತಿ ಎಂಕುಲು ಜೊ ಕಪ್ಪಲ್ ನಗುಲು ಎಂಕುಲು ಗಮ್ಮತ್ ಪಾತೆರು ಐಟ. ಸೊ ಯಾನ್ ನಾಡೊಂದುಲ್ಲೆ ಜನಕ್ಲೆ ದಾದ ಇಷ್ಟ ಆಪುಂಡು ಪಂದು ಬೊಕ್ಕ ಅವತ್ತು ಆವೊಂದು ಎಪ್ಪುಂಡು ನಾ ಜನಕ್ಲೆ ಇಷ್ಟ ಅಂಡ ಏರೊಂದು ಎಪ್ಪುಂಡು ಸಬ್ಸ್ಕ್ರೈಬರ್ ಪೂರ ಅತೆ ಎನ್ನ ಆತೆ ಊಲ ನಮಗೆ ಬೇಗ ತಿಕ್ಕುಜಿ ನಮ್ಮ ಮಸ್ತ್ ಬಂಗ ಬರೋಡು ಹಾಕೊಂಡು ಕೆಲರೆ ಬೇಗ ತಿಕ್ಕುಂಡು ಅವೆಲ್ಲ ಲೈಟ್ ಎಫರ್ಟ್ ಇಪ್ಪು ಪಂಡ್ರೆ ಆಪುಜಿ ಗೊತ್ತುಜಿಂದ ಅದಂದು. ಬಟ್ ಎನ್ನ ವಿಷಯಡು ಎಂಕ ಊಲ ಬೇಗ ತಿಕ್ಕುಜಿ ಅಂಕ ಟ್ರೈ ಮಲ್ತೊಂದು ಎಪ್ಪಡಾಕೊಂಡು ಬಟ್ ಓರ ತಿಕ್ಕಂಡು ನಡತೆ ಅವು ಐತಾತ್ ಖುಷಿ ದಾಲತ್ತು. ಸೊ ಯಾನ್ ವೆಯ್ಟ್ ಮಲ್ತೊಂದುಲ್ಲೆ ಅವು ಟೈಮ್ ತಾಗೊಂಡು ಅಂತ ಐಕ್ ಬಟ್ ಆಪುಂಡು ಖಂಡಿತ ಅವು ಗೊತ್ತೋಣ ಎಂಕ್. ಓ ಡೈಲಿ ಲೈವ್ ಮಾಡಿ ಡೈಲಿ ಲೈವ್ ಹೇಗೆ ಮಾಡೋದು ಸ್ನೇಹ ಸಿಸ್? ಡೈಲಿ ಆಗುವುದಿಲ್ಲ ಸಿಸ್, ಅಂದರೆ ಎಲ್ಲರೂ ಬ್ಯುಸಿ ಇರ್ತಾರಲ್ಲ, ಮತ್ತು ಡೈಲಿ ಮಾಡಿದರೂ ಕೂಡ ಬೋರ್ ಆಗ್ತದೆ, ಎಂತ ಅದೇ ಮಾತಾಡೋದಲ್ವಾ. ನೋಡ್ತೇನೆ ನಂದು ಇನ್ ಕೇಸ್ ನಂದು ಏನಾದರೂ ಮಾತಾಡೋ ಸ್ಟೈಲ್ ಯಾರಿಗಾದ್ರೂ ಇಷ್ಟ ಆದರೆ ಮಾಡುವ ಡೈಲಿ ಒಂದು ಸರ್ತಿ ಒಂದು ದಿನ ಮೇ ಬಿ ನೋಡುವ. ಲಚ್ಚು ವ್ಲಾಗ್ಸ್ ಮೋಟಿವೇಟಿಂಗ್ ವರ್ಡ್ಸ್ ಪನೊಂದುಲ್ಲೆರ್ ಮಾತೆರೆಲ್ಲ ತುಳುನಾಡ್ದಾಗ್ಲೆ ಮೋಟಿವೇಟ್ ಮಲ್ಪುನ ಅಂಚೆತ್ತಿನ. ಥ್ಯಾಂಕ್ ಯು ಎಲ್ರಿದ್ದು ಸಪೋರ್ಟ್, ನೀವು ಸಪೋರ್ಟ್ ಮಾಡ್ತಿದ್ರ ಎಲ್ಲರೂ ನನಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನು ಎಣಿಸಿರಲಿಲ್ಲ ನಂದು ಫಸ್ಟ್ ಲೈವಿಗೆ ನನಗೆ ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ. ತುಂಬ ಹೆದರಿ ಲೈವ್ಗೆ ಬಂದೆ ನಾನು. ಯಾರಿಗಾದರೂ ಏನಾದರೂ ಕೇಳಲಿಕ್ಕಿದೆಯಾ ನನ್ನ ಹತ್ರ? ನಾನು ಬೇಗನೆ ಇದು ವಿಡಿಯೋ ಮಾಡ್ತೇನೆ, ನೋಡುವ. ಅದರ ಬಗ್ಗೆ ಏನು ಪ್ಲ್ಯಾನ್ ಮಾಡಿಲ್ಲ, ಬಟ್ ಇನ್ ಕೇಸ್ ನಿಮ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ನಾನು ಹೇಳ್ತೇನೆ. ಒಂಜಿ ಗಂಟೆ ಮಿತ್ತು ಮಲ್ಪುಲೆ ಲೈವೇ ಲಚ್ಚು ವ್ಲಾಗ್ಸ್. ಖಂಡಿತ ಸ್ನೇಹ ಸಿಸ್, ನನಗೆ ನೀವಂದ್ರೆ ನನಗೆ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇಂಕ ಆರ್ನೊಟ್ಟು ಹಸ್ಬೆಂಡ್ ಒಟ್ಟು ಕುಲ್ದು ಮಲ್ಪರ ಇತ್ತಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನೀ ಯಾರು ಒಂಚೂರು ಬ್ಯುಸಿ ಇತ್ತೇರು. ನೆಕ್ಸ್ಟ್ ಟೈಮ್ ಏನಾರೇನು ಬರೀ ಕುಲ್ಲಾದು ಲೈವ್ ಮಲ್ಪೆ ಗಮ್ಮತ್ ಆಪಣದ ಪಾತೆರೆ ಅವ್ರು ಒಂಚೂರು ಎಂಟರ್ಟೈನಿಂಗ್ ಉಳ್ಳೇರು. ಬಟ್ ಅರೆ ಈಗ ಕನ್ನಡ ಬರ್ಪು ಜಾತೆ. ಕದ್ರಿದಾರು ಯಾರು ಏರ್ ಕದ್ರಿದಾರು ಇಂಗೆ ಅರ್ಥ ಇಜ್ಜಿ ಲಚ್ಚು ಬ್ಲಾಗ್ಸ್ ಏನಕ್ಕೆ ಏನೊಂದುಲ್ಲಾರು. ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಲ್ಲ? ಓ ಇರ್ ಕದ್ರಿದಾರೆ ಸಿಸ್, ಇರ್ ಕದ್ರಿಡುಪ್ಪುನೆ ಸ್ನೇಹ ಸಿಸ್. ಕದ್ರಿ ಟೆಂಪಲ್ ಬೈದ್ಯಾನ ಬೊಕ ಇಂಕ ಕುಡ್ಲದಾದು ಗೊತ್ತುಜಿ ಒಲ್ಪ ದಾದನ್ ಬಂದು ಕದ್ರಿ ಟೆಂಪಲ್ ಬೈದೆ, ಸಿಟಿ ಸೆಂಟರ್ಗೆ ಪೋತೆ, ಬೊಕ ಭರತ್ ಮಾಲ್ ಅಡೆಪುರ ಪೋತ್ಯಾನ. ಅವಳ ಮೇರ್ನೊಟ್ಟು ಹಸ್ಬೆಂಡ್ ಒಟ್ಟಿಗೆ ಪೋತೀನಿ. ಎಂಕುಲು ಊರು ಬರ್ನಾಗ ಅಂಚಿ ತಿರ್ಗರೆ ಖಂಡಿತ ಪೋಪ ಎಂಕುಲು ಅಲ್ಪದ ಫುಡ್ ಪೂರ ಲೈಕ್ ಇಟ್ಕೊಂಡು.
ಅಂದೆ ಸರ್ ಸ್ವಲ್ಪನೇನೆ. ಪತ್ತೊಂಜಿ ಜನ ಪತ್ತು 12 ಜನ ತೊಗೊಂಡಿಲ್ಲ, 12 ಜನ ನೋಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಮ್ಮದು ಎಲ್ರದ್ದು ಸಪೋರ್ಟ್ ನೋಡಿ ಇವತ್ತು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮೋಟಿವೇಟೆಡ್ ಫೀಲ್ ಆಯಿತು ತುಂಬ. ಎಂಕಕ್ಕೆ ಅನ್ನೊಂದುಲ್ಲರೇ ಲಚ್ಚು ಬ್ಲಾಗ್ಸ್ ಇರು ಓಲ್ ಪಂದು ಯಾನು ಊರುಡುಂಡತೆ ಕಾರ್ಕಳದಲ್ಪೆನ್ನ ಪಳ್ಳಿ ಪಂದೆನ ಊರ್ದ ಪುದಾರು. ಸೊ ಪಳ್ಳಿ ಊರ್ಲಿರೆ ಗೊತ್ತಿಪ್ಪಂದು ಕಾರ್ಕಳ ಗೊತ್ತುಂಡೇರಿಗ. ಥ್ಯಾಂಕ್ ಯು ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್. ನಿಂಗೆ ಆ್ಯಕ್ಚುಲಿ ಗೊತ್ತಾಪು ಜೊತೆ ಐಕು ಎನ್ನ ಕಾರ್ಕಳದಲ್ಪ ಒಂಚೂರು ಉಲಾಯ್ ಪೋಡು, ಒಂಚೂರು ಪಣ್ಣಾಗ ಅರ್ಧ ಗಂಟೆ ಉಂಡು ಉಲಾಯ್ ಪೋರೆ. ಪಳ್ಳಿ ಪಂದು ಪಳ್ಳಿ ಬೆಳ್ಳೆ 41 ಮಿನಿಟ್ಸ್ ಆನೆ ಲೈವ್ ಬರ್ತದೆ. ಲೈವ್ ಬರ್ನಾಗ ಟೈಮ್ ಪೋಯ್ನೇ ಗೊತ್ತಾಪುಜಿ. ಏನು ಇನ್ಫಾರ್ಮೇಶನ್ ನಮ್ಮ ಓಲಿಪ್ಪ ಪಂದೆ ಅಂದು ಖಂಡಿತ ಕಟೀಲ್ ಟೆಂಪಲ್ ಬಂದೆ ಬೊಕ್ಕ ಅಭಿಷೇಕ್. ಎನ್ನ ಮದ್ಮೆ ಕಟೀಲ್ ಟೆಂಪಲ್ ಇಡ್ಯಾತೀನಿ. ಕಟೀಲ್ ಟೆಂಪಲ್ ಬಣ್ಣ ಕಟೀಲ್ ಹಾಲ್ ಇಡು, ಟೆಂಪಲ್ ಇಡತ್ತು ಹಾಲ್ ಇಡು, ಕಟೀಲ್ ಇಡ್ಯಾತೀನಿ ಎನ್ನ. ಅಡೆ ನಮ್ಮ ಊರು ಬತ್ತದು ಅಡೆ ಪೋಂದೆ ಆಪುಜಿ ಅವು ನಮಕ್ ಪಂದೆ ಸಾಧ್ಯ ಅವು ದೇವರು ನಮಕ್ ಅಗತ್ಯ. ಅರೆ ಎನ್ನೊಂದಿಪ್ಪ ನಮ್ಮ ಟ್ರೈನ್ ಬರ್ನ ಹಿಂಗೆ ಮ್ಯೂಟ್ ಮಲ್ಕೊಡಾಕೊಂಡು ಅವು ಅವಸ್ಥೆ ಆಗ್ತಾನಿತ್ತೆ. ಅವು ಹಿಂಗೆ ಏನು ನೋಡಿ ವಾಟರ್ ಒಂದು ಸೌಂಡ್ ಪ್ರೂಫ್ ಒಂದು ಮಲ್ಕೊಡಾಕೋಣ ಒಂದು ವಾಲ್ ಒಂದು ಪೂರ ಲೈವ್ ಬರಾಗ ಸೌಂಡ್ ಪ್ರೂಫ್ ವಾಲ್ದಲ್ಲೇ ಕೂತ್ಕೊಳ್ಳೋಡಾಕೋಣ ಹಿಂಗೆ ನಾನು. ಥ್ಯಾಂಕ್ ಯು ಸೋ ಮಚ್ ಕೋಡೀಶ್ ಸರ್, ಥ್ಯಾಂಕ್ ಯು. ಓ ಅಂದೆ ಅಲ್ಪ ಮಸ್ತ್ ಜನ ಆಪೇರು, ಮಸ್ತ್ ಜನ ಎಡ್ಡೆ ಕಲೆತ ಜಾಗ ಅಲ್ಲವು ಕಟೀಲ್ ದೇವರನ್ನ. ಸೊ ಮಸ್ತ್ ಎಡ್ಡೆ ಉಂದತೆ ಎಡ್ಡೆ ಹಾಕೊಂಡು ಮಾತಾಡಿಲ್ಲ ದೇವರನ್ನ ಎನ್ನಂಡು ಎಡ್ಡೆ ಹಾಕೊಂಡು ಖಂಡಿತ. ಸೊ ಮಿಸಸ್ ಒಟ್ಟು ಬರ್ಪ ಎಂಕಳು ಖಂಡಿತ. ಹಾಂ ಅಲ್ಲಿ ಕಸೀಸ್ ಊಟ ಆಯಿತು ನಮ್ಮದು. ಊಟ ಆಗಿ ಲೈವ್ಗೆ ಬಂದದ್ದು ನಾನು. ನಾನು ಎನಿಸಿದೆ ಇವತ್ತು ಸಂಡೇ ಅಲ್ಲ, ಎಲ್ಲರೂ ಈಗ ಫ್ರೀ ಇರ್ತಾರೆ, ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಬಂದು ಮನೇಲಿ ಈಗ ರೆಸ್ಟ್ ಮಾಡ್ತಾರೆ, ಆರಾಮಾಗಿರ್ತಾರೆ, ಲೈವ್ ಮಾಡುವ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಕೆಲವರೀಗ ಹೊರಗೆ ಹೋಗ್ಬೋದು ಡಿನ್ನರ್ ಎಲ್ಲ ಮಾಡಲಿಕ್ಕೆ, ಬಟ್ ಮ್ಯಾಕ್ಸಿಮಮ್ ಜನ ಈಗ ಮನೇಲಿ ಇರ್ತಾರಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಗ ನಾನು ಹಾಗೆ ಎನಿಸಿದೆ. ಅಂದೆ ಬ್ರದರ್ ಎಡ್ ಆ್ಯಂಡ್ ಲಚ್ಚು ಬ್ಲಾಗ್ಸ್ ಪನೊಂದುಲ್ಲೇರು ಆರ್ನ ಮದ್ಮೆ ಕಟೀಲಡೆ ಆತೀನಿ ಎನ್ನ ಲವ್ಲೆ ಆತೀನಿ ಆ್ಯಕ್ಚುಲಿ. ವ್ಲಾಗ್ಸ್ ವಿತ್ ಸಾನ್ವಿತಾ, ಹಾಯ್ ಹಲೋ ಸಿಸ್, ಹೌ ಆರ್ ಯು? ಅಂದಿ ಅಭಿಷೇಕ್ ಮಸ್ತ್ ಟ್ರೈನ್ ಪೋಪನ್ ಸ್ಟೇಷನ್ ಐತೆ ಪಿರಾಡು ಅಂಚದ ಒಂಜಿ ಪ್ರಾಬ್ಲಮ್ ಮಸ್ತ್ ಟ್ರೈನ್ ಪೋಪೋಣ್ ಸ್ಟೇಷನ್ದ ಬರೀಟ ಉಂಡಿಲ್ಲ ಅಂಚಾದ ಟ್ರೈನ್ ಪೋಂದೇ ಪೋಣ್. ಹಾಯ್ ಸಾನ್ವಿತಾ ಸಿಸ್, ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಒಬ್ರಿಗೆ ಒಬ್ಬರು ಕನೆಕ್ಟ್ ಆಗಿ ಪ್ಲೀಸ್. ಒಬ್ರಿಗೆ ಒಬ್ಬರು ಸಪೋರ್ಟ್ ಮಾಡಿ, ಇಲ್ಲಿ ರಿಲೇಷನ್ ದೊಡ್ಡದು ಮಾಡಿ, ಫ್ರೆಂಡ್ಸನ್ನು ಬೆಳೆಸಿ ಟೆನ್ಷನ್ ಅಂತೀನಿ ಗೊತ್ತಾವುಜಿ. ಎಲ್ರಿಗೆ ಕನೆಕ್ಟ್ ಆಗಿದ್ದೀರ ನೀವು ಪೂರಗಳು ಕನೆಕ್ಟ್ ಆತಾರ ಒರಿಯಾಗ ನೆಟೆ.
ವ್ಲಾಗ್ಸ್ ವಿತ್ ಸಾನ್ವಿತಾ, ನಿಮ್ಮದು ಯೂಟ್ಯೂಬ್ ಚಾನೆಲ್ ಇದೆಯಾ ಸಿಸ್? ದೀನಾ ಅಜಿತ್, ಓಕೆ ನೀವೇನಾ ಸರ್? ಕೋಡಿಸ್ ಅವರದ್ದೇನ ಅಕೌಂಟ್ ಇದು? ಥ್ಯಾಂಕ್ ಯು ಸೋ ಮಚ್. ಅಂದೆ ಲಚ್ಚು ಬ್ಲಾಗ್ಸ್. ಯಾರಿಗಾದರೂ ಏನಾದರೂ ಕ್ವಶನ್ಸ್ ಕೇಳಲಿಕ್ಕಿದೆಯಾ ನನ್ನ ಹತ್ರ? ಲೈವ್ ಬಂದಿದ್ದೀನಿ ಇವತ್ತು. ಹೇಗಿತ್ತು ಎಲ್ರದ್ದು ದಿನ? ಇವತ್ತು ಸಂಡೇ ಅಲ್ವಾ, ಹೇಗೆ ದಿನನ ಕಳಿದ್ರಿ ಎಲ್ಲರೂ? ಥ್ಯಾಂಕ್ ಯು ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಕೋಡಿಸ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮಿಂದ ನಾನು ಏನಾದರೂ ಟಾಪಿಕ್ ತಗೊಂಡು ಬರ್ತೇನೆ, ಯಾಕೆಂದರೆ ಇವತ್ತು ಫಸ್ಟ್ ಟೈಮ್ ಅಲ್ವಾ, ನನಗೆ ಜಸ್ಟ್ ನೋಡಲಿಕ್ಕೆ ಇತ್ತು ಇದು ಹೇಗೆ ನಡೀತದೆ ಲೈವ್, ಎಂತೆಲ್ಲ ಇದೆ ಅಂತ ನೋಡಲಿಕ್ಕೆ ಇತ್ತು. ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತಿದ್ರು ಅದು ನನಗೆ. ನೆಕ್ಸ್ಟ್ ಟೈಮ್ ಏನಾದರೂ ಟಾಪಿಕ್ ತರ್ತೇನೆ, ಅದರ ಬಗ್ಗೆ ಮಾತಾಡುವ ನಾವು. ಥ್ಯಾಂಕ್ ಯು ದುರ್ಗಾ ಚಾನಲ್ ಅವರೇ, ನಂದು ಬ್ಲಾಗ್ಸ್ ಬಗ್ಗೆ ಲೈವ್ ಬಗ್ಗೆ ಅವರು ನನಗೆ ಥಮ್ಸ್ ಅಪ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಚಾನಲ್ ಕರಾವಳಿ, ನಿಮ್ಮದು ಹೆಸರೇನು ಸಿಸ್? ನನಗೆ ನಿಮ್ಮದು ಹೆಸರು ಗೊತ್ತಿಲ್ಲ, ಸಾರಿ. ಮಾತಾಡಿ ಏನಾದರೂ ಕೇಳಿ, ನನ್ನ ಹತ್ರ ಮೆಸೇಜ್ ಮಾಡಿ. ನೋಡಿ ಇನ್ನೊಂದು ಟ್ರೈನ್ ಬಂತಲ್ಲಿ. ಮೆಸೇಜ್ ಮಾಡ್ತಾ ಇರಿ, ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ, ನಾನು ಹೇಳ್ತೀನಿ. ನಾನೀಗ ಸ್ವಲ್ಪ ಹೊತ್ತಿನಲ್ಲೇ ಲೈವನ್ನು ಎಂಡ್ ಮಾಡ್ತೀನಿ. ಆಲ್ಮೋಸ್ಟ್ 48 ಮಿನಿಟ್ಸ್ ಆಯಿತು. ನನಗೆ ಗೊತ್ತೇ ಆಗಲಿಲ್ಲ, ಲೈವಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನನಗೆ ಈಗ ಗೊತ್ತಾಯಿತು ಆ್ಯಕ್ಚುಲಿ. ಅಭಿಷೇಕ್ ಅವ್ರು ಎಲ್ಲಿಗೂ ಹೋಗಲಿಲ್ಲ ಅಂತೆ, ಮಳೆ ಅಂತೆ. ಇಲ್ಲಡೆನಾ ದಾದ ಮಲ್ತಾರೆ ಇರು, ಇಲ್ಲಡೆ ಇರು ಕಾಲೇಜ್ಗೂ ಬರುತ್ತೆ ಅಭಿಷೇಕ್. ಲಚ್ಚು ಬ್ಲಾಗ್ಸ್ ಅವ್ರು ಹೇಳ್ತಿದ್ದಾರೆ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಅಂತ. ಅವ್ರದ್ದು ಕೂಡ ಚಾನಲ್ ಇದೆ, ಸಪೋರ್ಟ್ ಮಾಡಿ ಅವರಿಗೂ. ಅಂದೆ ಇನ್ನು ನೆಕ್ಸ್ಟ್ ವೀಕ್ ಐ ಥಿಂಕ್, ನೆಕ್ಸ್ಟ್ ಇಲ್ಲ ನಾಳೆಯಿಂದ 2 ಫಂಕ್ಷನ್ ಇದೆ ಅಂತಲ್ಲ. ಒಂದು ಮೊಹರಂ ಇದೆ, ಮತ್ತು ರಕ್ಷಾಬಂಧನ್ ಬರ್ತಾ ಇದೆ. ಮತ್ತೇನಾದರೂ ಇದೆಯಾ? ಯಾಕೆಂದರೆ ಇವರಿಗೆ ಬ್ಯಾಂಕಿಗೆ ಇನ್ನೂ ರಜೆ ಇದೆ, ಸೊ ನಾನು ಅದು ಕೌಂಟ್ ಮಾಡ್ತಿದ್ದೇನೆ. ಐ ಥಿಂಕ್ ಟ್ಯೂಸ್ಡೇ ಮೊಹರಂ, ಅದಕ್ಕೆ ರಜೆ ಇದೆ. ವೆಡ್ನೆಸ್ಡೇ ಇಲ್ಲ ಥರ್ಸ್ಡೇ ರಕ್ಷಾಬಂಧನ ಅಂತ 11th. ಅದೇ ಇರೆಗ್ಯುಲರ್ ರಜೆ ಉಂಡತ್ತೆ ಅಭಿಷೇಕ್ ನೆಕ್ಸ್ಟ್ ವೀಕ್ ಉಣ್ಣ ಎಲ್ಲೆಡೋಕ ಬರ್ಪಿನ ವೀಕಡ್. ಹಾಯ್ ವಿನಯ್, ಎಂಚೊಲ್ಲರು ವಿನಯ್ ಬ್ರದರ್ ಬರ್ತಾರ. ಹಾಯ್ ಇರು ಮಸ್ತ್ ಟೈಮ್ ಮಾಡಿ ವಿನಯ್ ಬ್ರೋ ಇರಡ ಪಾತ್ರ ಆ್ಯಕ್ಚುಲಿ ಯಾನ್ ಲೈವ್ ಬರೋಂದ ಜೊತೆ ಮಸ್ತ್ ಟೈಮ್ ಮಾಡಿ ಒಣಸಾಂಡ್ ಇರ್ನ ಯಾನ್ ಲೈವ್ ಬರೋಂದಿಚ್ಚಿ ನಮ್ಮ ಲೈವ್ ಹಿಡ್ ತಿಕ್ಕೊಂದಿತ್ತತೆ. ನಾನು ತುಂಬ ಲೈವ್ ಮಿಸ್ ಮಾಡಿದೆ ನಂದು ಯೂಟ್ಯೂಬರ್ಸ್ ಅವರದು. ಸೊ ಎಲ್ಲ ಆಚೆ ಈಚೆ ಆಯಿತು ನಂದೆಲ್ಲ ರುಟೀನ್ ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು. ಈ ಟೈಮಿಗೆ ಈ ಲೈವ್ ಅಟೆಂಡ್ ಮಾಡ್ತಿದ್ದೆ. ಅದು ನಾನು ಎಲ್ಲ ಊರಿಗೆಲ್ಲ ಹೋಗಿ ಬಂದಮೇಲೆ ಎಲ್ಲ ಆಚೆ ಈಚೆ ಆಯಿತು. ಮತ್ತು ಫುಲ್ ಡಿಮೋಟಿವೇಟ್ ಫೀಲ್ ಆಯಿತು, ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ನಾನು ಮತ್ತೆ ಮಧ್ಯದಲ್ಲಿ ವ್ಲಾಗ್ಸ್ ಕೂಡ ಮಾಡಲಿಕ್ಕೆ ನನಗೆ ಮನಸ್ಸು ಬರ್ತಿರಲಿಲ್ಲ. ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೆ, ಎಡಿಟ್ ಮಾಡಿ ಹಾಕಲಿಕ್ಕೆ ನನಗೆ ಏನೋ ಗೊತ್ತಿಲ್ಲ ಎಂಥದ್ದಾಗಿತ್ತು. ಈಗ ಸ್ವಲ್ಪ ಸ್ವಲ್ಪ ಸರಿ ಆಗ್ತಾ ಉಂಟು, ಹಾಗೆ ನಂದು ವ್ಲಾಗ್ಸ್ ಇನ್ನು ಬರ್ತದೆ ಮೆಲ್ಲ ಮೆಲ್ಲ. ಟ್ಯೂಸ್ಡೇ ಎಕ್ಸಾಮ್ ಅಭಿಷೇಕ್ ಇದೆ, ಈಗ ಓದೋದಾಡೆ
ಓದುಲೆ ಲಾಯ್ಕಡೆ ಓದುದು ಎಡ್ಡೆ ಮಾರ್ಕ್ಸ್ ಪತೊಂಬಲ್ಲಿ ಎಡ್ಡೆ ಜಾಬ್ಗೆ ಸೇರ್ಲೆ. ವಿನಯ್ ಬ್ರದರ್ ಪನ್ನೊಂದುಲ್ಲೇರ್ ಲಚ್ಚು ಬ್ರದರ್ಗ್ ಹಾಯ್ ಇಂದು. ಓಕೆ ಬ್ರದರ್, ಬಾಯ್ ಕೃಷ್ಣನ್ ಸರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ಬಾಯ್, ಸಿ ಯು. ಪಾತಲ್ಲೇಕೇನ್ಲಿ ಏನಲ್ಲಕ್ಕೆ ಏನ್ ರಂಡೇರೆಗ್ಲಾ. ಹಾ, ಸುಮಿ 6 ಅಂದು ಆರು ಮಸ್ತ್ ಸಪೋರ್ಟ್ ಮಲ್ಪೇರು, ತುಂಬ ಸಪೋರ್ಟ್ ಮಾಡ್ತಾರೆ ಅವರು ತುಂಬ ಅಕೌಂಟಿಂದ ನನಗೀಗ ಸಪೋರ್ಟ್ ಮಾಡಿದರು. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು, ಖುಷಿ ಆಗುಂಡು. ಸುಧಾಕರ್ ಶೆಟ್ಟಿ ಯಾರು ಬತ್ತೇರು, ಥ್ಯಾಂಕ್ ಯು ಸೋ ಮಚ್ ಸುಧಾಕರ್ ಶೆಟ್ಟಿ, ಥ್ಯಾಂಕ್ ಯು. ಇರ್ನ ಸಪೋರ್ಟ್ ಯಾಪಲ್ಲಿ ಇಪ್ಪಡು, ಥ್ಯಾಂಕ್ ಯು. ಲಚ್ಚು ಬ್ಲಾಗ್ಸ್ ಪಂದಿದ್ದಾರೆ, ಖುಷಿ ಆಗುಂಗೆ. ಜೈ ತುಳುನಾಡು. ಜೈ ತುಳುನಾಡು. ಶಿವಶಂಕರ್ ಅಣ್ಣ ವಣಕಂ. ಯಾರಿಗೆ ವಣಕಂ? ನನ್ಗ ವಣಕಂ. ಓಕೆ ದುರ್ಗಾ ಚಾನಲ್ ಅವರೇ, ಬಾಯ್, ಸಿ ಯು, ಟೇಕ್ ಕೇರ್. ಲತಾ ಸಿಸ್ ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಮಂಜು ಅಕ್ಕ, ನಂದು ಲೈವ್ ವಾಚ್ ಮಾಡ್ತಿದ್ದಾರ, ಥ್ಯಾಂಕ್ ಯು. ಜೈ ಕರ್ನಾಟಕ. ಶಿವಶಂಕರ್ ಅವರೇ ಹೇಳ್ತಿದ್ದಾರೆ. ಬಾಯ್ ಲತಾ ಸಿಸ್, ಗುಡ್ ನೈಟ್. ಮಂಜು ಸಿಸ್ ಮತ್ತೆ ಅಣ್ಣ ಹೇಗಿದ್ದಾರೆ? ಹುಷಾರಾ? ಎಲ್ಲ ಆರಾಮಾಗಿದ್ದೀರಾ? ನನಗೆ ನಿಮ್ಮದು ಲೈವ್ ವೀಡಿಯೋಸ್ ಎಲ್ಲ ನಾನು ನೋಡಿಲ್ಲ ರೀಸೆಂಟ್ಲಿ. ನಾನು ಸ್ವತಃ ವೀಡಿಯೋಸ್ ಎಲ್ಲ ಹಾಕ್ತಿರ್ಲಿಲ್ಲ, ಈಗ ನಾನು ಮೆಲ್ಲ ಹಾಕ್ತಿದ್ದೇನೆ. ಐ ಹೋಪ್ ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಮಂಜು ಸಿಸ್, ಶ್ರೀ ಅಕ್ಕ, ಮಂಜು ಅಣ್ಣ ಹುಷಾರಿದ್ದಾರೆ ಅಂತ ಎನಿಸ್ತೀನಿ ನಾನು. ಅಂದತೆ ಸುಮ್ಮಿಸಿ ಹೆಂಗೆ ಮೇರ್ಲ ಪಂಡೇರು ಬಾರಿ ಬೆಚ್ಚಾಗೈತೆ, ಬರ್ಸ ಇಜ್ಜಿನ ಪಂಡೇರು. ಶ್ರೀಯಕ್ಕಂದು ಊಟ ಆಯ್ತಾ? ಏನು ಸ್ಪೆಷಲ್ ಮಾಡಿದ್ದೀರಾ? ಓ ಅಂದೆ ಅಂಚೋಂಡಾ ಅಭಿಷೇಕ್ ಎಂಕಿರ ಟಿಪ್ಸ್ ಪನೊಂದುಲ್ಲಾರ ಒಂಜೊಂಜಿ ಟಿಪ್ಸ್ ಪನೊಂದುಲ್ಲಾರ. ಹೌದಕ್ಕ, ನಾನು ನಿಮ್ಮದು ಯಾವುದೊಂದು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದು, ನೀವು ಹೇಳ್ದಿತ್ರಿ ನಿಮ್ಮದು ಹೆಲ್ತ್ ಅಪ್ಸೆಟ್ ಆಗಿತ್ತಂತ. ಪ್ಲೀಸ್ ಟೇಕ್ ಕೇರ್ ಮಾಡಿ, ಸ್ವಲ್ಪ ಹುಷಾರಾಗಿ ಇಡಿ, ಹೆಲ್ದಿ ವಸ್ತನ್ನು ತಿನ್ನಿ, ಫ್ರೂಟ್ಸ್ ತಿನ್ನಿ. ಯಾಕೆಂದರೆ ಈಗ ವೈರಲ್ ಫ್ಲೂ ಅದು ಇದೆಲ್ಲ ಬರ್ತಿದೆ, ಸೊ ಜಾಗೃತಿ ಆಗಿರಿ ಪ್ಲೀಸ್. ಟ್ರೈನ್ ಬಂತು, ಸಾರಿ, ಸೋ ಸಾರಿ. ಶಿವಣ್ಣಗೆ ಊಟ ಮಾಡ್ತಿದ್ದಾರಂತೆ, ರುಚಿಯಾಗಿರುವಂಥ ಮುದ್ದೆ, ಅನ್ನ, ಅವರೇಕಾಯಿ ಸಾರು ನಮಗೆಲ್ಲ ಕರೀತಿದ್ದಾರೆ ಬನ್ನಿ ಅಂತ. ಖಂಡಿತ ಬರ್ತಿದ್ವಿ ಅಣ್ಣ. ಎಷ್ಟು ನಾನು ತುಂಬ ದೂರ ಇದ್ದೇನಲ್ಲ, ಹೇಗೆ ಬರುವುದು? ರಸಂ ರೈಸ್ ಅಕ್ಕ, ಬಿಸಿಯಾಗಿ ಊಟ ಮಾಡಿ, ಬಿಸಿ ತಣ್ಣಗಿರೋದನ್ನು ಯಾವುದನ್ನು ತಿನ್ನಬೇಡಿ, ಕುಡಿಬೇಡಿ, ಹೆಲ್ದಿಯಾಗಿ ತಿನ್ನಿ, ಫ್ರೂಟ್ಸ್ ಎಲ್ಲ, ವೆಜಿಟೇಬಲ್ಸ್ ಎಲ್ಲ. ನಾವು ಹೊರಗೆ ಹೋಗಿದ್ದು. ನಾನು ಆ್ಯಕ್ಚುಲಿ ಅನ್ಹೆಲ್ದಿ ತಿಂದು ನಿಮಗೆ ಹೆಲ್ದಿ ತಿನ್ನಿ ಅಂತ ಹೇಳ್ತಿದ್ದೆ, ನನಗೆ ನೆಗಡಲಿಕ್ಕೆ ಬರ್ತಾ ಇದೆ. ನಿಮಗೆ ಬೈತಾ ಇರ್ಬೋದು ನೀವೀಗ. ಇವತ್ತು ಸಂಡೇ ಅಲ್ಲ, ನಾವು ಹೊರಗೆ ಹೋಗಿದ್ವಿ, ಎಲ್ಲ ಎಂತ ಪಿಜ್ಜಾ ಎಲ್ಲ ತಿಂದು ಬಂದ್ವಿ, ಅನ್ಹೆಲ್ದಿ ಫುಲ್. ಸುಮಿ ಸಿಸ್ ಇರೇಗ ಮೇರ್ ಪನೊಂದು ಲಚ್ಚು ವ್ಲಾಗ್ ಮೀಟಪ್ ಮಲ್ಪೋಡಿಗೆ. ಐ ಥಿಂಕ್ ನಿಮ್ಗೆ ಮುಟ್ಟ ಒಲ್ಲರು ತೋಚನತೆ ದುಬೈಡ್. ಐ ಥಿಂಕ್ ನಮ್ಮನ್ನ
ಕೆಲವು ಯೂಟ್ಯೂಬರ್ಸ್ನಗಳು ಉಳ್ಳರು ನಮ್ಮ ಊರ್ದಾಗುಲೆ ಅಂತ ಯೂಟ್ಯೂಬ್ ಚಾನಲ್ ತೂದಿತ್ತೆ ವ್ಲಾಗ್ಸ್ ಪೂರ ಪಾಡ್ವೇರ್ ಅಗುಲು. ಹಾ ಇರೆಗ್ ಶಂಕ ಉರ್ತಿನ ಕಾಪುಂಡೆ ವಿನಯ್ ಬ್ರೋ ರೈಲ್ದ ಶಬ್ದ ಎಂಕಲ್ ಅಂಚೆನೆ ಆಪುಂಡಿ ಮಧ್ಯರಾತ್ರಿ ಪೂರ ಅಂಚೆನೆ ಕೇನುಂಡು ಶಂಕ ಉರ್ತಿನಲ್ಕ ಕೆಲವು ಸರ್ತಿ ಪೋಡಿಗೆಲ್ಲ ಆಪುಂಡು ಆ ಶಬ್ದಕ್ಕೆ ಎಂದು. ಓಕೆ ಶ್ರೀ ಅಕ್ಕ ಗುಡ್ ನೈಟ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್. ಅವ್ರು ಹೋಗ್ತಿದ್ದಾರೆ ಈಗ, ಬಾಯ್, ಸಿ ಯು ಸೂನ್. ಡೋಂಟ್ ವರಿ ಅಕ್ಕ, ಎಲ್ಲ ಒಳ್ಳೇದಾಗುತ್ತೆ, ಟೆನ್ಷನ್ ತೆಗೋಬೇಡಿ, ಸ್ಟ್ರೆಸ್ ತೆಗೋಬೇಡಿ, ಆರಾಮಾಗಿರಿ ಆಯ್ತಾ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ ಬಾಯ್ ಶಿವಣ್ಣ, ಬಾಯ್, ಗುಡ್ ನೈಟ್. ಅಂದು ಕೆಲವು ಜನ ಅಲ್ಲೇರು ಲಚ್ಚು ಬ್ಲಾಗ್ ಅಂದು ಖಂಡಿತ ಶ್ರೀ ಅಕ್ಕ. ನನಗಂತೂ ಮನೆಯದ್ದು ಬಿಟ್ಟು ಹೊರಗೆದ್ದೆ ತುಂಬ ಇಷ್ಟ ಆಗುತ್ತೆ. ಐ ಥಿಂಕ್ ಮೋಸ್ಟ್ ಆಫ್ ಜನರಿಗೆ ಹೊರಗೆದ್ದೆ ಇಷ್ಟ ಆಗುತ್ತೆ ಅಲ್ವಾ. ಹತ್ತು ಜನ ಇದ್ದೀರಾ? ಇನ್ನು 2-3 ನಿಮಿಷ ಇರ್ತೇನೆ ಅಷ್ಟೇ ನಾನು. ಇವತ್ತು ಲೈವಿಗೆ ಬಂದು ನನಗೆ ತುಂಬ ಖುಷಿ ಆಯಿತು. ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ನೀವು. ನಾನು ನೆಕ್ಸ್ಟ್ ಟೈಮ್ ಪುನಃ ಬರ್ತೇನೆ ಲೈವಿಗೆ. ನನಗೆ ಕೂಡ ಗೊತ್ತಿಲ್ಲ ಯಾವಾಗ ಅಂತ, ಬಟ್ ಬರ್ತೇನೆ ಖಂಡಿತ. ಮೇ ಬಿ ನೆಕ್ಸ್ಟ್ ಸಂಡೇ ಇಲ್ಲ ಅದಕ್ಕಿಂತ ಮುಂಚೆ ಕೂಡ ಬರ್ತೇನೆ ನಾನು. ಏನಾದರೂ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ, ನಾವು ನೋಡುವ ಲೈವ್ ಹೇಗೆ ಹೋಗ್ತದೆ ಅಂತ ನೋಡುವ. ಬಿಕಾಸ್ ನಾವು ಯಾವತ್ತು ಪ್ಲ್ಯಾನ್ ಮಾಡಿದ್ದದು ಪ್ಲ್ಯಾನ್ ಅಕಾರ್ಡಿಂಗ್ ಹೋಗಲ್ಲ, ಅದೊಂದು ಖಂಡಿತ. ಸೊ ನಾನು ಪ್ರಾಮಿಸ್ ಕೂಡ ಮಾಡೋದಿಲ್ಲ ನಾನು ಈ ಟೈಮಿಗೆ ಬರ್ತೇನೆ, ಈ ದಿನಕ್ಕೆ ಬರ್ತೇನೆ ಅಂತ. ಬಟ್ ಖಂಡಿತ ಬರ್ತೇನೆ, ಖಂಡಿತ. ಹೌದು, ಸರಿ ಹೇಳಿದ್ರಿ ಶ್ರೀ ಅಕ್ಕ, ಸೇಮ್ ಹಾಗೇನೆ ನೀವು ನಿಜ ಹೇಳಿದ್ರಿ. ಖಂಡಿತ ಲಚ್ಚು ಬ್ಲಾಗ್ ತ ಬರ್ಪುಂಡೆ ಖಂಡಿತ. ನಾನು ಬ್ಲಾಗ್ಸ್ ಫಾರ್ವರ್ಡ್ ಬಂದು ಪ್ಲ್ಯಾನ್ ಮಾಡಿದೆ. ಬಿಕಾಸ್ ಐತೆ ಯಾನ್ಲ ಬ್ಯುಸಿ ಉಪ್ಪೆ ಇಜೆಂಡ ಇಂಕಲ ಮರಲೆಲ್ಲ ಕಾಬುಂಡು ಏನಂಡಲ್ಲ ಮಲ್ತೊಂದು ಇಪ್ಪುಗಂದು ಆಪುಂಡತೆ ಈಗ ವ್ಲಾಗ್ಸ್ ಏನು ಪಾಡ್ವೆ ನಾನು. ಬಿಕಾಸ್ ನಾನು ಜಾಬ್ ಪೂರದಲ್ಲ ಪೋಪುಜತೆ ಅಂಚಾದ ಖಾಲಿ ಇತ್ತಂಡ ಏನೇನ ಥಾಟ್ಸ್ ಪೂರ ಪಡ್ಕೊಂಡು ಬರ್ಚಂದಿನ ಪೂರ ಏನೇನ ಏನಾದ್ರು ಬ್ಯುಸಿ ಇತ್ತಡ ನಮ್ಮ ಲಾಯ್ಕ್ ಆಪುಂಡು ಅಂದ್ ಅಭಿಷೇಕ್ ಇರ್ಲ ವಾಚ್ ಮಾಡ್ತಂದ್ಲ ಲೈವ್ ಈರ್ ಲೈವ್ ಬರ್ಪುಜದ ಅಭಿಷೇಕ್ ಇರ್ಲ ಬಲ್ಲೆತೆ ಆಪಂದ್ರಲ್ಲ ಈರ್ ಪಾತ್ರನ ಗಮ್ಮತ್ ಆಪುಂಡು ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿ ಪಾತಿರ್ವರಿ ಈಗ ನಮ್ಮ ಹೊರಣ್ಯ ಅಂತೂ ಐತೆ ವಿಡಿಯೋ ಸಮ ಲಾಯ್ಕ್ ಪಾತಿರ್ವರಿ ಇರು ಕೇಂದ್ರ ಖುಷಿ ಆಪುಂಡು ಬತ್ತಂಡು ಶಂಕ ಹೊರ್ತೊಂದು ಇಲ್ಲ ಸಿಸ್ ನಾನು ವರ್ಕ್ ಮಾಡ್ತಿದ್ದೆ ಫಸ್ಟಿಗೆ, ಈಗ ವರ್ಕ್ ಮಾಡ್ತಿಲ್ಲ ನಾನು. ಈಗ ಮನೆಯಲ್ಲಿದ್ದೇನೆ, ಹೋಮ್ ಮೇಕರ್. ಸೊ ಅದೇ ಫ್ರೀ ಟೈಮ್ ಇರುವಾಗ ಏನಾದರೂ ಮಾಡ್ತಿರ್ಬೇಕಲ್ವಾ, ಅದಕ್ಕೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಮಾಡಿದ ಮೇಲೆ ಕಂಟಿನ್ಯೂ ಕೂಡ ಮಾಡಬೇಕು, ಅದಕ್ಕೆ ನೋಡುವ, ನಾನು ಟ್ರೈ ಮಾಡ್ತಿದ್ದೇನೆ. ಕಂಟೆಂಟ್ ಆಟೋಮ್ಯಾಟಿಕಲಿ ಬರ್ತದೆ, ಅದೊಂದು ಖಂಡಿತ. ನಮಗೆ ಕಂಟೆಂಟನ್ನು ಹುಡುಕಿಕೊಂಡು ಹೋಗ್ಬೇಕಂತ ಇಲ್ಲ. ಖಂಡಿತ ಅಭಿಷೇಕ್ ಬಲ್ಲೆ ಇರಲ್ಲ ಲೈವ್ ಗಮ್ಮತ್ ಆಪುಂಡು ಜನಗಳ ಪಾತೆರೆ ಎದುರೆದುರು ನಮ್ಮ ಕುಲ್ಲೊಂದು ಪಾತೆರ್ನಾಗ ಫೀಲ್ ಆಪುಂಡು ಆ್ಯಕ್ಚುಲಿ. ಖಾಲಿ ನಿಗ್ಲ ವಾಯ್ಸ್ ಬರೋಂದು ಜಾತೆ ನಿಗಲು ಟೈಪ್ ಮಲ್ತಿನ ವರ್ಡ್ಸ್ ಅಂತೂ ಒಂದಲ್ಲ ಈಗ ನಮ್ಮ ಎದುರೆದುರು ಕುಲ್ಲೊಂದು ಪಾತೆರ್ನಾಗ ಫೀಲ್ ಆಪುಂಡು. ಇಂಕ 1 ಗಂಟೆ ಅಂಡ್ ಹೆಂಗೆ ಫೀಲ್ ಆಂದಿಜ್ಜಿ ನಿಗ್ಲೇಗ ಅವು ಮಾತ್ರ 1 ಗಂಟೆ ನಿಂಚೆ ತೂಂದ ಅವು ಯಾಪಲ್ಲ ಲೈವ್ ತೂಂದಿತ್ತಿನಾಗ್ಲೇಗ ಟೈಮ್ದಾಗ ಗೊತ್ತಾಪುಂಡು. ಬಟ್ ಪಾತೆರೊಂದಿಲ್ಲ ತಗಲೇ ಗೊತ್ತಾಪು ಅವ ಹಿಂಗೆ ನೀ ಫೀಲ್ ಆಂಡ್ ಆ್ಯಕ್ಚುಲಿ 2 ಗಂಟೆ ಲೈವ್ ಮಲ್ಪಿರುತ್ತೆ ಕೆಲವರು ಹಿಂಗಿತ್ತೆ ಗೊತ್ತಾ. ಹಾಯ್ ಶೋಭಾ ಸಿಸ್, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಹೆಲೋ ಅಕ್ಷು, ಎಂಚೊಲ್ಲಾರು ಆ್ಯಕ್ಚುಲಿ ಇದು ಲೈವ್ ಬರೋಂದಿಪ್ಪು ನಾನು ಗಾಡಿ ಹಿಡಿತಕ್ಕೆ ಇದೇ ಬಂದಿತ್ತೆ ಹಸ್ಬೆಂಡ್ ಒಟ್ಟಿಗೂ.
ಆರು ತಿಂದ್ರೆ ಪತ್ತ ಬರೋಂದಿತ್ತೆ ತಿಂದ್ರೆ ಪತ್ತಾರ ಇರ ಲೈವ್ ಬತ್ತನತೆ ಅನ್ಕೊಳ್ಳೊಂದು ಬೊಕ್ಕ ತೂಯ್ಯ ಮೊಬೈಲ್ ಇಡು ಒಕ್ಕ ತಿಂದ್ರೆ ಪತ್ತಾತಿರ್ ಒಕ್ಕ ಲೈವ್ ಬಂದ್ ಮಲ್ತಾನೆ ಸಾರಿ ನೆಕ್ಸ್ಟ್ ಟೈಮ್ ಬರ್ತೀರ ಲೈವ್ಗೆ ಮಧ್ಯಾಹ್ನ ಬ್ಲಾಗ್ಸ್ಲ ಪೂರ ಪಾಡೋಂದಿತ್ತು ಜೊತೆ ಸಮಕಟ್ಟು ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಕಕ್ಷು ನಿಜ ಶ್ರೀ ಸಿಸ್ ಕಂಟೆಂಟ್ ಹುಡುಕ್ಬೇಕಂತನಿಲ್ಲ ಆಟೋಮೆಟಿಕ್ ಆಗಿ ಬರ್ತದೆ. ಅರ್ಥ ಆಗಿಲ್ಲ ಅಚ್ಚು ಬ್ಲಾಗ್ಸ್ ಏನಕ್ಕೆ ಏನೊಂದುಲ್ಲ ರೀರು ಅಕ್ಷು ಒಣಸಂಡಿರ್ನ ಏನೇ ಸ್ಪೆಷಲ್ ಮಲ್ದಾರಿನಿ ಯಾನ್ ಹಿಂಗೆ ಡಿಸೈಡ್ ಮಲ್ತೀನಿ ಲೈವ್ಗೆ ಬರ್ಕ ಬಂದು ಹಿಂಗೆ ಏನೊಂದಿತ್ತು ಮಸ್ತ್ ಜನಕ್ಕೆ ಈಗ ಕನ್ಫ್ಯೂಷನ್ ಇಪ್ಪು ದಾದಂಡಲ್ಲಕ್ಕೆ ಏನ್ರ ಇಪ್ಪು ಬಂದು ಅಂಡ್ ಇಯರ್ಲ ಏನಡ್ದಲ್ಕೆ ಏನೊಂದು ಏನಲ್ಲ ಇತ್ತನಕ್ಕೆ ಏನಿಲ್ಲ ಪ್ಲೀಸ್ ಸೊ ನಾನು ಲೈವ್ಗೆ ಬತ್ತೆ ಈಗಲೆಲ್ಲ ಡೌಟ್ಸ್ ಇತ್ತನ ಕ್ಲಿಯರ್ ಮಲ್ಪಗ ಅದು ನಿಗ್ಲದಲ್ಲಕ್ಕೆ ಏನ್ರ ಎತ್ತಂಡ ಸೊ ಯಾರಿಗೇನಾದರೂ ಕೇಳಿಗಿದ್ರೆ ಪ್ಲೀಸ್ ಕೇಳಿ ನಾನು ಹೇಳ್ತೀನಿ. ಬಾಜನ ದೆಕ್ಕೋಡ ಇರು ಬಾಜನ ದೆಕ್ಕರುಂಡೆ ನನ್ನ ಅಕ್ಷು ಅಂದಿಯೇ ಅಂದ ಅಭಿಷೇಕ್ ಬ್ರದರ್ ಆ ಒಂದು ಪೇರು ಮೆಲ್ಲ ಮೆಲ್ಲ ಪೋಂದು ಪೇರು ಏರೊಂದು ಪೇರು ಸಬ್ಸ್ಕ್ರೈಬರ್ಸ್ನಗಳು ನಮ್ಮ ಅವೇನೇ ತೂಂದಿತ್ತಡುಂಡತೆ ಅವು ಅಲ್ಪನೆ ಪೋಂಡು ನಮ್ಮನ್ನ ವೀಡಿಯೋಸ್ ಪಾಡೊಂದೆಪ್ಪುಲೆಗೆ ಅವೇನು ತೂವಡ್ಸಿರು ಅವು ತನ್ನತಿಗೆ ಏರೊಂದು ತೋಪುಂಡು ಅಲ್ಲಿ ಒಂದು ಏತು ಇನ್ನಿ ಸಬ್ಸ್ಕ್ರೈಬರ್ ತು ಏರು ಎಲ್ಲೇ ಕೊಡೋ ತುಪ್ಪರು ಅದು ಏರುಜ್ ಆ್ಯಕ್ಚುಲಿ ಯಾನೆಗೆ ಇತ್ತೆ ಇನಿ ಪಡೆಯೋ ತೂಪಿನೇ ಬಿಡ್ದಿರ್ತೆ ಬಿಕಾಸ್ ಹಿಂಗೆ ಗೊತ್ತುಂಡು ನಮ್ಮ ಎದಮುಟ್ಟೆ ಎಡ್ಡೆಡ್ಡೆ ಕಂಟೆಂಟ್ ಪಾಡು ಜನ ಅವು ಏರುಜಿ ಅದೇ ಏನು ಅಕ್ಷು ಸಿಲ್ಸ್ ಏನೇ ಸೇಮ್ ಟೈಮ್ ಏನು ಸೇಮ್ ಟೈಮ್ ಇರ್ ಬಾಜನ್ ದೆಕ್ಕುನಲ್ಲಿ ನಾನು ಲೈವ್ ಓರ್ಪೆ ನಾನೇ ಲಚ್ಚು ಲಚ್ಚು ಆರು ಗಮ್ಮತ್ ಪಾತಿರೋದಿಲ್ಲೇರು ಅಕ್ಷತಾಗ ದಾದೆ ಏನಿಕಲ್ನ ಬಾರಿ ಮಕ್ಕನ వాళ్ళు ತಂದುಲ್ಲಾರ ದಾದೆ ಕೈತಲಿಯರ್ಲ ವೈಟಿ ಉಲ್ಲೇರೆ ತೂಲೆ ಬಾಜನ ದೆಕ್ಕರೆ ಮಕ್ಕರ వాళ్ళు ತಂದುಲ್ಲೇರು ಅಕ್ಷು ಹಿರೇಗಾರು ಓಕೆ ಓಕೆ ಸಿಸ್ ಪೋಲೆ ಇರು ಇರ್ನ ಕೆಲಸ ಅನ್ಪಲೆ ದಾಲ ಫೋರ್ಸ್ ಇಜ್ಜಿ ಫ್ರೀ ಇತ್ತನ ಮಾತ್ರ ಬಲೆ ಪ್ಲೀಸ್ ಅಂಚ ಇರು ಒಂಜಿ ಸೈಡ್ ಬಾಜನ ಪುರದಿ ಇದು ಸ್ಟ್ರೆಸ್ ಆಗಿ ಬರೋಚಿ ಪ್ಲೀಸ್ ಫ್ರೀ ಅಣ್ಣ ಮಾತ್ರ ಬಲೆ ಅಕ್ಷು ಆರಾಮಾದ ಬಲಿ ಇರು ಫ್ರೀ ಆಯ್ನ ಇಡ್ಬೇಕಾ ಅಂದ್ ಅರೆಗೆ ಯಾನ್ ಕಾಂಗ್ರ್ಯಾಚುಲೇಷನ್ಸ್ ಪಂಡೆ ಕಡೆ ಯಾನ್ ಕೂಡ ಸರ್ತಿ ಕಾಂಗ್ರ್ಯಾಚುಲೇಟ್ ಮಲ್ಪೆ ಅಕ್ಷತಾಗ ಆರ್ನ 1K ಪ್ಲಸ್ ಸಬ್ಸ್ಕ್ರೈಬರ್ ಆಯ್ರ ನನ್ನಲ್ಲೇ ಏರೊಂದಿಪ್ಪಡೊಂದು ಬ್ಲೆಸ್ಸಿಂಗ್ಸ್ ಕೊರೊಂದಿಪ್ಪ ಮಾತೆಲ್ಲ ನಮ್ಮ ಸಬ್ ಏರಂಡ ಆವೆ ಕಮ್ಮಿ ಆಪುಂಡು ಅತೆ ಕೆಲವೇ ಉಳ್ಳೆ ಅವು ಬುಡ್ಲೆ ವಿನಯ ನಮ್ಮ ದಾದನ್ ಪರ ಸಾಧ್ಯ ಉಂಡು ಪೋಪಿ ನಗುಲ್ ಪೋಪೇರು ಅತೆ ನಮ್ಮನ ಕೆಲಸ ಮಲ್ತೊಂದು ಪೊಂಡಾಂಡು ನಮಕ್ ಇಷ್ಟ ಮಲ್ಪು ನಗುಲು ಒಲ್ಲೇರು ಒಂಜಿ ಸೈಡ್ ನಮಕ್ ಹೇಟ್ ಮಲ್ಪು ನಗುಲು ಉಲ್ಲೇರು ಅತೆ ನಮ್ಮ ಇಷ್ಟ ಮಲ್ಪು ನಗುಲೇನು ತೂವೊಂದು ಎದುರು ಪೋಂದಿ ಪೋಡು ಮಧ್ಯೋಡೆ ಆನ್ ಡಿಸ್ಟ್ರಾಕ್ಟ್ ಆಯೆ ಇಂಕೇರು ಹೇಟ್ ಮಲ್ಪೇರ ಆ ನಗಲ್ನ ಕಡೆ ತೂವೊಂದು ಪೋಯೆ ಅಂಚಲ್ ಪರಲ್ಲಿ ನಮಕ್ ಇಷ್ಟ ಅನ್ಪು ನಗುಲು ಒಪ್ಪೇರತೆ ಅಗಲೆಗೋಸ್ಕರ ಬದುಕೊಂಡು ಪೋಡು ನಮ್ಮ ಸಾಂಗ್ ಏನಡಾನೆ ಹೆಂಗ್ ಸಾಂಗ್ ಬರ್ಪು ಜತೆ ವಿನಯ್ ಬ್ರದರ್ ಯಾನ್ ಸಾಂಗ್ ಪಂಡೆಡೆ ಇರ್ ನೆಕ್ಸ್ಟ್ ಅನ್ನ ಲೈವ್ಗೆ ಬರೆಯರು ಯಾನ್ ಖಾಲಿ ಪಟ ಪಟ ಅಂತ ಪಾತಿರೋದು ಮಾತ್ರ ಸಾಂಗು ರಂಗ ಆಲ ಅನ್ಪುಜಿ ಲಚ್ಚು ಪನೊಂದುಲ್ಲೆರು ತೂಲೆ ಬಾಜನ್ ದೆಕ್ಕರೆ ಉಂಡುಗೆ ಅವೇನು ಆರೇ ದೆಕ್ಕೋಡು ನಮ್ಮಡ ಪಂಡ ಹಾಕೊಂಡೆ ಸರಿ ಪಂಡರಿ ನಮ್ಮ ಕೆಲಸ ನಮ್ಮನೆ ಅಲ್ಪಡ ಹಾಕೊಂಡು ದಾದೆ ಅನ್ಪುಂಡು ಆರ್ಲ ಪಾಪ ಅವಳು ಒರ್ತೆಲ್ಲೇರು ಅರೆಗೆ ಮಲ್ಪುಡು ಹಾಕೊಂಡು ಅಭಿಷೇಕ್ ಏನಂದಲೇರು ವೈಟಿ ನ್ಯೂ ಅಪ್ಡೇಟ್ ಆತಂಡು ನನ್ನ ನಮ್ಮ ಹೈಡ್ ಮಲ್ತಂಡ ಸಬ್ಸ್ಕ್ರೈಬರ್ ಹೈಡ್ ಮಲ್ತಂಡ ಅಂದು ಅವು ಮೊರಣಿ ಯಾಪ ಗೊತ್ತುಂಡೆ ಜುಲೈ 29 ಚಾಂದ್ ನಾನು ತೂದಿತ್ತೆ ಅವು ಮೆಸೇಜ್ ಬತ್ತಿತ್ತನತ್ತೆ ನಮಕ್ ವೈಟ್ ಹಿಡ್ದು
ಅವು ಏರ್ರಿ ಲಚ್ಚು ಇನಿ ಕೂಡ ಬಾರಿ ವೈರಲ್ ಒಂದುಂಡು ಏರವು ಜನ ಎರೆಗ್ ಬೇಲೆಜ್ಜಿಗೆ ಎರೆಗ್ ಲಚ್ಚು ಇರೆಗ್ ಬೇಲೆಜ್ಜಿಗೆ ಅಂದೆ ಅಂದ್ ನನ್ನ ಹೈಡ್ ಆಪುಜಿ ಅವು ದುಮ್ಮ ಹಣ್ಣು ಪೂರ ದೆಂಗಾದಿಪ್ಪಿನವ್ರು ನನ್ನ ಅವು ಸಬ್ಸ್ಕ್ರೈಬರ್ ಪೂರ ಹೈಡ್ ಆಪುಜಿ ವೈಟಿದ ನ್ಯೂ ರೂಲ್ ಬೈದು ನಂದು ಏರ್ ಪನ್ಪಿನಿಯೇ ಯಬ್ಬಾ ಎನ್ನಡ ಸಾಂಗ್ ಕೇನೋಡ್ಸಿ ಯಾನ್ ಪಾತಿರ್ದು ಮಾತ್ರ ಯಾನ್ ಸಾಂಗ್ ಪನ್ಪುಜಿ ವಿನಯ್ ಬ್ರದರ್ ಈ ವಿನಯ್ ಬ್ರದರ್ ಇರ್ ಲೈವ್ ಬರ್ಪುಜರಿತ್ತೆ ಇರು ದುಂಬುರ ಲೈವ್ ಬರುಂತರತೆ ಯಬ್ಬಾ ಸಾಂಗ್ ಬರ್ಪುಜಿ ಎಂಕ್ ಜನಗಣಮನ ಮಾತ್ರ ಬರ್ತೀನಿ ಅವಳ ಶಾಲೆ ದಿನೋಲ ಪಂದ್ ಎಂಕ್ ಮತ್ತೆ ಅಭ್ಯಾಸ ಆಗ್ಬೋತುಂಡು ಈಗ ನಾನು ಓಲೋ ಸಾಂಗ್ ಪನ್ಪುಜಿ ಐ ಥಿಂಕ್ ಜನಗಣಮನ ಮಾತ್ರ ಪನ್ನೊಂದಿತ್ತಾರ ಅನ್ನತ್ತೆ ಶಾಲೆಡ್ ಒಪ್ಪುನ ಕಿನ್ನಿ ಒಪ್ಪುನಾಗ ಅವು ಒಂಜೆ ಸಾಂಗ್ ಬರ್ತೀನಿ ಇಂಕ್ ಶೋಭಾ ಸಿಸ್ಟರ್ಗೆ ಥ್ಯಾಂಕ್ ಯು ಪನ್ನೊಂದುಲ್ಲೇರು ಅಕ್ಷು ಅಂದ್ ಕೆಲವು ರೂಲ್ಸ್ ಎಡ್ಡಪ್ಪುಡು ಕೆಲವು ನನ್ನ ಸ್ಟ್ರಿಕ್ಟ್ ರೂಲ್ಸ್ ಪೂರ ಬರ್ರೆ ಉಂಡು ಗೆ ಅಂಚೆನ್ ಕೇಂದೆ ಗೊತ್ತು ದಾದಂದು ಪೊಕ್ಕಡೆನ ಸತ್ತೆನದಾತ ಪಂದು ಬಟ್ ಇಟ್ಸ್ ಓಕೆ ಹೈಡ್ ಮಲ್ತದ್ಲ ದಾದ ಪ್ರಯೋಜನ ಒರಿ ತೂವರೆ ಬಲ್ಲಿ ಎಲ್ಲ ಹೈಡ್ ಮಲ್ತದ್ದಿತ್ತೆ ಇತ್ತೆ ಅನ್ಹೈಡ್ ಮಲ್ತ ಡಿಫ್ರೆನ್ಸ್ ಬೂರು చేయటತೆ ಮಲ್ಪುನಗು ಮಲ್ಪೇರು ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬ್ ಮಲ್ಪುನಗು ಮಲ್ಪೇರು ನಮ್ಮ ಏರಿಯಾಗ್ಲ ಉಂತಾರೆ ಆಪುಜಿ ದಾದನ್ಪು ಒಂಜಿನ ಕೂಡ ಎಡ್ಡೆ ಅಂತ ತೋಜು ನಿಂಕು ಸುಮಿಸಿಸ್ ಪ್ಲಾನ್ ಮಲ್ತೊಂದುಲ್ಲೇರು ಮೀಟಪ್ ಮಲ್ಪರೆ ಮೀಟಪ್ ಆಲೆ ದುಬೈಡ್ ಇತ್ತಿನಗುಳು ಪುರ ಎಂಕುಲ್ಲ ಬರೋಡೆ ದುಬೈಗೆ ಸುಮಿಸಿಸ್ ಮಾತೆಲ್ಲ ಎಂಗ್ಲಿಗೆ ಒಂಜಿ ಟಿಕೆಟ್ ಬುಕ್ ಮಲ್ಪಲೆ ಮಾತೆಲ್ಲ ಬರ್ಪ ಎಂಕುಲ್ ಏರ್ಯಾರು ಬರ್ಪಾರು ಪನ್ಲೆ ಇತ್ತು ಏರು ತೂವೊಂದುಲ್ಲ ದುಬೈ ಪೋಯ ಮಾತೆಲ್ಲ ತುಳುನಾಡದ ಗ್ಯಾಂಗ್ ದುಬೈ ಪೋಯ್ ಮಾತೆಲ್ಲ ತಿರ್ಗರೆ ಲಚ್ಚು ಬ್ರದರ್ ಟಿಕೆಟ್ ಬುಕ್ ಮಲ್ಪಲೆ ಎಂಕಲ್ನ ಮಾತಿರ್ನಲ್ಲ ವಿನಯ್ ಬ್ರದರ್ ಬಂದಿಲ್ಲ ಯಾನ್ ಬರ್ಪೆಗೆ ಒಡೆಗ್ 1 ಗಂಟೆಗ ಇರ್ ಬರೋದಿಲ್ಲ ಲೈವ್ ಇತ್ತೆ ಬರ್ತಾರ ಮೇರು ವಿನಯ್ ಬ್ರದರ್ ಸೈಲೆಂಟ್ ದಯ್ಯ ಪದ್ಯ ಬನ್ನೋಡು ರಾತ್ರಿಗೂ ಕಲ್ಕು ಪದ್ಯ ಬನ್ನೋಡು ಊರಗ್ಲೆ ಲಕ್ಕೋಡು ಬರೀ ತಿನ್ನಗಳೇನು ಅಕ್ಷು ಬನ್ನೊಂದುಲ್ಲೇರು ಆಶ್ರೀಶ್ ಶೆಟ್ಟಿ ಹಾಯ್ ಹಲೋ ಎಂಚಲ್ಲರ್ ಇರು ಅಕ್ಷು ಬಂದುಲ್ಲೇರು ಯಾನೆ ದೆಕ್ಕುವೆಗೆ ಪಾಪ ಬೊಕ್ಕ ಎಂಚಿನೆ ನಮ್ಮ ಕೆಲಸ ನಮ್ಮನೆ ಅಲ್ಪಡತ್ತೆ ಮೊಗ್ಲೇ ತೋಡಿ ಅರ್ಥ ಹಾಕೊಂಡು ಮೊಗ್ಲು ಖಾಲಿ ಮಕ್ಕಾರ್ ಮಾಡ್ಕೊಂಡು ಮಾತ್ರ ದೂರ ಹೊಡ್ಕೊಳ್ಳು ಅಂದತೆ ಅಕ್ಷು ಅಂದ್ ಹೈಡ್ ಮಾಡ್ಬಾರ ಆಪ್ಷನ್ ಇಜ್ಜ ಅಂದ್ ಲಚ್ಚು ಬ್ರದರ್ ಯಾನ್ ಸೌಖ್ಯ ಆಶ್ರೀಶ್ ಇದೇನ್ ಚೊಲ್ಲಾರ ಸೌಖ್ಯನೇ ಒಣ ಸಾಂಡೆ ಯೋ ವೆಲ್ಕಮ್ ಪನ್ನೊಂದುಲ್ಲೇರು ಸುಮಿಸಿಸ್ ಓ ಟಿಕೆಟ್ ಬುಕ್ ಲಾಂಡೆ ಏತ್ ಜನಕ್ಲ ಟಿಕೆಟ್ ಬುಕ್ ಅಂತಾರೆ ನೆಟ್ ಏತ್ ಜನ ಉಳ್ಳೇರು 8 ಜನಕ್ಲ ಪೂರಗಲ್ನ ಅವಳು ಟಿಕೆಟ್ಲ ಬುಕ್ ಮಲ್ಪೋಡು ಎಂಕಲ್ ಅವ್ಳು ಬತ್ತು ಉಂತುವ ರೂಮುಡು ಉಂತದು ಪೂರ ಒಣಸದ ಪೂರ ನಿಗುಲೆ ತೂವೋಡು ಏರು ಲಚ್ಚು ಬ್ರದರ್ ಹಾ ಜ್ವರ ಕಮ್ಮಿ ಅಂಡ್ ಆಶ್ರೀಶ್ ಎಂಕ್ ಅವು ಮೇರೆಗ್ ಹಸ್ಬೆಂಡ್ ಬತ್ತಿತ್ತು ವೈರಲ್ ಫ್ಲೂ ಆರ್ ಆಫೀಸ್ ಪ್ರಪೋಪರ್ ತಪ್ಪಿದೈ ಜನಗಳ ಪಡ ತಿಕ್ವರು ಕಸ್ಟಮರ್ ನಗಲ ಕೂಡ ಸೊ ವೈರಲ್ ಫ್ಲೂ ಬತ್ತದು ಸ್ಪ್ರೆಡ್ ಆದಿತ್ತಂಡು ಇತ್ತೆ ಕಮ್ಮಿ ಆಂಡು ಇಂಕದಲ್ಲ ಅದು ಬಂಗಾದಿತ್ತು ಜಿ ತಾರೆ ಪುಡ ಅವನ್ನ ಪುರ ಇಂಚೆತ್ತನು ಕಮ್ಮಿ ಆಡಿತ್ತೆ 6 ದಿನ ತಾಗಂಡರೆ ಈಗ ಸರಿಯಾಡು ಇನಿ ಸರಿಯಾಯರು ಉಲೇರ್ 2 ಗಂಟೆ ಎತ್ತಿಯ 3 ಗಂಟೆ ಅರ್ಪಿನಿಯೇ ಲಚ್ಚು ಬ್ರದರ್ ಕುಲ 3 ಗಂಟೆ ಅರ್ಪಿನಿ ರಾತ್ರದ ಈಜಿ 1K ಆಡೊಂದಿಜ್ಜಿ ಬಲೆ ಇತ್ತೇನೆ ಲೈವ್ ದಾಲ ಪುಜಿ ಏರ್ ಬನ್ನಿ 1K ಅಣ್ಣ ಮಾತ್ರ ಬರೋಣಂದು ವಿನಯ್ ಬ್ರದರ್ ಆಶ್ರೀಶ್ ಶೆಟ್ಟಿ ಪನ್ನೊಂದುಲ್ಲೇರು ಮಜಾ ಮಾಶೆಗೆ ಅಂದೇ ಬಾರಿ ಮಜಾಮ ಪೂರಗ್ಲ ಬರ್ತಾ ಬಂದುಲ್ಲೇರು ಅದೇ ಅಂದತೆ ಅಭಿಷೇಕ್ ಕಂಟೆಂಟ್ ಪಂಡ ಕಂಟೆಂಟ್ ತಿಕ್ಕೋವಳು
ನಮ್ಮ ಪ್ಲೇನ್ ಹಿಡ್ ಕುಲ್ಲಿನ ಹಿಡ್ದು ಪತ್ತಿನ ಅವಳು ಜತ್ತಿನ ಅವಳು ಉಣ್ಣಿನ ತಿನ್ನಿನ ಪೂರ ಕಂಟೆಂಟೇ ನಮಕ್ ದುಬೈ ಎಡತೆ ಅವು ದುಬೈದ ಬಿಲ್ಡಿಂಗ್ಲ ನಮಕ್ ಕೊಂಚ ಕಂಟೆಂಟೇ ಮಿತ್ತಡ್ ವಿಡಿಯೋ ಸ್ಟಾರ್ಟ್ ಮಾಡ್ತಾನ ಲಿಫ್ಟ್ ಮಿತ್ತು ಪೂರ ಪೋಯ್ನಾಗ ಪೂರ ಕಂಟೆಂಟೇ ನಮಕ್ ತಿರ್ತಿಡ್ದು ಮಿತ್ತು ಮುಟ ನಮಕಿತ್ತೆ ಕಂಟೆಂಟ್ ಐತೆ ಬೋರ್ಡ್ ಇತ್ತೆ ಯೂಟ್ಯೂಬರ್ಸ್ ನಮಗೆ ಕಂಟೆಂಟೇ ತುಪ್ಪಿನದ ಅಕ್ಷಿ ಯಾನ್ ದೆಕ್ಕುದ್ವೆ ಬಟ್ 60,000 ಇರೆಗ್ ಖರ್ಚು ಅವು ಅಲ್ಲಿ ಅಕ್ಷು ಇರೆಡ 60,000 ಕೇನೊಂದಲ್ಲಿ ಬಾಜನ ದೆಕ್ಕಿನಿಕ್ ಇರೆ ಬಾಜನ ದೆಕ್ಕಿನಿಕ್ 60,000 ಗೆ ತೊಂವರ ವರತನ ಅತ್ತು ವರ್ಷದನ ಸೋಮಿ ಸಿಸ್ಟರ್ ಕೇನೊಂದಲ್ಲಿ ಲಚ್ಚು ಬುರ್ಜ್ ಖಲೀಫಾ ಪೋಯರಾಗೆ ಹಾಯ್ ಬ್ರಹ್ಮಾವರ್ ಬ್ಲಾಗ್ ಸಿಯಾ ಫ್ಯಾಮಿಲಿ ಹಾಯ್ ಹೆಲೋ ಹೇಗಿದ್ದೀರಾ ನೀವು ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದಕ್ಕೆ ಥ್ಯಾಂಕ್ ಯು ಪಂಡ ಪಕ್ಕ ಬರ್ಪುಜಿಂದ್ ಐನ ಅರ್ಥ ವಿನಯ್ ಏರ್ ಕುಲ ಅಭಿಷೇಕ್ ಎಂಕುಲನಿ ಟಿಕೆಟ್ ಪನ್ಲೆ ಯಾನ್ಲ ಬರ್ಪೆ ಏನೇ ಅವು ಮೂವಿದ ಪುದರ ಲಚ್ಚು ಲಚ್ಚು ಬ್ರದರ್ ಅದನ್ನ ಪನೊಂದುಲ್ಲೇರು ದರ್ಶನ್ನ ಮೂವಿ ಬರೋದುಂಡಿಗೆ ಅಂದ ಹೆಂಗ್ ಗೊತ್ತಿಜ್ಜಿ ಮುಲ್ಪ ಕನ್ನಡ ಮೂವಿ ಓಲ್ ಬರ್ಪುಂಡಿ ಮೂಲ್ ಥಿಯೇಟರ್ ಪೂರ ಹಿಂದಿ ಮೂವೀಸ್ ಗುಜರಾತ್ ಅತೆ ಅಕ್ಷು ಬರೋದಿಲ್ಲೇರು ಓಪುನ ಬರ್ಪುನ ಖರ್ಚು ಶ್ರೂ ಅರೇನ ದುಬೈರ್ದು ಬತ್ತದು ದೆಕ್ಕೊಡ ಆತೆಗೆ ವಾರ ಜೋರ್ಲೇರಿಯೇ ಅತೆ ಅಕ್ಷು ಮಸ್ ಜೋರ್ಲೇರು ಮೇರು ಓಕೆ ಒಂಜಿ ಪೊರ್ತು ಖರ್ಚಿ ಆಪುನಿ ದುಬೈಡ್ ಏತ್ 60,000 ಸುಧಾಕರ್ ಶೆಟ್ಟಿ ಯಾರು ಪಣೊಂದುಲ್ಲೇರು ವಣಸ್ ಮಲ್ತೊಂದುಲ್ಲ ಬಲೆ ವಣಸ್ಗ್ ಅಯ್ಯೋ ಎನ್ನ ವಣಸಾಂಡಿಯೇ ಎನ್ನ ಎಂಕಲ್ನ ವಣಸಾಂಡು ಈ ರೀತಿ ಲೇಟ್ ವಣಸ್ ಮಲ್ಪುನೆ ಕೋಡಿಸ್ ಯಾರು ಪಣೊಂದುಲ್ಲೇರು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಕೆ ವಾರನ್ ಓ ತುಂಬ ಅಕೌಂಟಿಂದ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೋಡಿ ಸರ್ ಬಾಕ್ಸ್ ಆಫೀಸ್ ಅರೇಕ್ ಪಂಡಿನಿಗೆ ಆರು ಲಚ್ಚು ಬ್ರದರ್ ಜೋರ್ ವಿನಯ್ ಬ್ರದರ್ ಇರ್ಲ ಕಮ್ಮಿಜ್ಜಾರ ಅಂದ್ ಬೊಕ್ಕ ಇರ್ಲ ಕಮ್ಮಿಜ್ಜಾರ ಅವೇ ಇರ್ಲ ಜೋರ್ಲರ್ ವಿನಯ್ ಬ್ರದರ್ ಇನ್ನು 3 ಗಂಟೆ ಲೈವ್ ಬಲ್ಲೆ ರಾತ್ರಿಗೆ ಕರೆಕ್ಟ್ ಟೈಮಿಂಗ್ ಈಗ ಲೈವ್ ಬರ್ರೆ ಬೊಕ ಜೋರ್ ಪದ್ಯ ಬನ್ನಿ ಯಾನ್ ಪನ್ಯಲ್ಕ ಜೋರ್ ಉಪ್ಪಡತ್ತೆ ಮಸ್ತ್ ವರ್ಷ ಆಂಡತೆ ಅಂದಿಯೇ ಜೋರ್ ಉಪ್ಪಡೊಂದಿಜ್ಜಿ ಪಾಪಲ್ ಎತ್ತಂಡ ಹಾಪುಂಡು ಗಣೇಶ್ ರಾಮನ್ ಲೈಕ್ ಡನ್ ಬೈ ಕೋಡಿಸ್ ಕೃಷ್ಣನ್ ಪನ್ನೊಂದುಲ್ಲೇರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಅಭಿಷೇಕ್ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀನಿ ಗೀತ್ ಕೊಡ್ತು ಬಾಯ್ ಗುಡ್ ನೈಟ್ ಅಚ್ಚು ಅಕ್ಕ ಎಂಕ ಕೋಪ ಬರ್ಪಾಡ್ಸಿ ಇತ್ತೇನೆಲ್ಲ ಓ ಅರೆ ಕೋಪ ಅರ್ಪಣಿಗೆ ವಿನಯ್ ಬ್ರದರ್ದು ಕೋಪ ಅರ್ಪಣಿಗೆ ಇತ್ತತ್ತು 3 ಗಂಟೆ ರಾತ್ರಿಗೆ ಲೈವ್ ಬಲೇರು ಅಭಿಷೇಕ್ ಪನ್ನೊಂದೇಳು ಮಾತಿರಲ್ಲ ಬಾಯ್ ಇಂದು ಬಾಯ್ ಗುಡ್ ನೈಟ್ ಅಕ್ಷದ ಒಣ್ಣದಲ್ಲಿ ತೂಕ ಕೋಪನ್ಗೆ ಎಂಕಲ ತೂವರಂಡರ 3 ಗಂಟೆ ಬಲೇರು ಲೈವ್ ಅದೇ ಅಕ್ಷು ಇಂದು ನೀರು ಕನ್ಪದೆ ಎಂಕು ಪಾತ್ರೆ ಬಾಜೆಲ್ಲಾರ ಶುರುವಾಂಡಿ ಥ್ಯಾಂಕ್ ಯು
ಇರ್ನ ಮೀಟಿಂಗ್ ಆಂಡೆ ಅಂಚನ ಬಲ್ಲೆ ನಮ್ಮನ ಜನಕ್ಕುಲ್ಲ ಪಾತೇರಿ ದೀಪಿಕಾ ಮಂಗಳೂರು ಬ್ಲಾಗರ್ ಕೇನೊಂದುಲ್ಲೆರ್ ಎನ್ ಚೊಲ್ಲರ್ ಸಿಸ್ ಯಾನ್ ಸೌಖ್ಯ ಸಿಸ್ ಈರೇನ್ ಚೊಲ್ಲರ್ ದೀಪಿಕಾ ಆತಂಡು ಮೇರು ಲಚ್ಚು ಪನೊಂದುಲ್ಲೆರ್ ಬಾಯಿ ಕನೆಕ್ಟ್ ಆಲೆ ನಮ್ಮ 1K ಆತಂಡು ಸೊ ಈರು ಸುರು ಆಲೆ ಎರೆಗೆ ಪನ್ನೀರಿ ಎಂಕ. ಹಾಯ್ ರಾಧಾ ಸಿಸ್, ಹೇಗಿದ್ದೀರಾ? ಊಟ ಆಯ್ತಾ ರಾಧಾ ಸಿಸ್? ತುಂಬ ದಿನ ಆದ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹೇಗಿದ್ದೀರಾ? ವಿನಯ್ ವ್ಲಾಗ್ಸ್ ಪನ್ನೊಂದುಲ್ಲೆರ್ 3 ಗಂಟೆಗಳ 4 ಜನ ಇಪ್ಪೇರು ಒಲ್ಪದಾಗ್ಲು ಅಂದೆ ಉಪ್ಪೇರ ರಾತ್ರಿಗ್ಲ ಆವಲಿ ಮರೆ ಆತ್ ಪೊರ್ತುಗಳು ಉಪ್ಪೇರ ಐಚರಡು. ಥ್ಯಾಂಕ್ ಯು ಸೋ ಮಚ್ ಸಿಸ್. ಕೋಡಿ ಸರ್ ಅವರು ಆನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಆಂಡ್ ದೀಪಿಕಾ ಸಿಸ್ ಎನ್ನ ಒಣಸಾಂಡ್ ಇರ್ನಾಂಡೆ ಬಾಲೆಂಚಲ್ಲರು ಹುಷಾರುಳ್ಳದೆ. ನಾನು ಚೆನ್ನಾಗಿದ್ದೇನೆ ರಾಧಾ ಸಿಸ್. ಸುಧಾಕರ್ ಶೆಟ್ಟಿ ಪನ್ನೊಂದುಲ್ಲೆ ರಾರ್ನೈನು ಒಣಸ್ ಲೇಟ್ ಆನ್ಗೆ ಅಂದೆ ಅತ್ತರಾಂಡ್ ಆತಲ ಲೇಟ್ ಆತುಜಿ. ಅಕ್ಷತಾ ಸಿಸ್ ಹಾಯ್ ರಾಧಾ ಸಿಸ್ ಅಂತ ಹೇಳ್ತಿದ್ದಾರೆ. ದೀಪಿಕಾ ಮಂಗಳೂರು ಬ್ಲಾಗರ್ ಹಾಯ್ ಲಚ್ಚು ಒಂದು ಪನೊಂದುಲ್ಲೇರು ರಾಧಾ ಸಿಸ್ ಪನೊಂದುಲ್ಲೇರು ಇರೆ ಕೇಳೊಂದುಲ್ಲೇರು ಅಕ್ಷತಾಗು ಒಣಸಾಂಡೆ ಬಂದು ಲಚ್ಚು ಪನೊಂದುಲ್ಲೇರು ಈರು ಬಲೆ ವಿನಯ್ ಯಾನ್ ಬರ್ಪೆ ಈರೆಗು ಫುಲ್ ಸಪೋರ್ಟು ಏತು 3 ಗಂಟೆಗ್ಲನೆ ಅವಲಿ ಏರು ಲಚ್ಚು ವ್ಲಾಗ್ಸ್ ಶ್ರುತಿ ಅಕ್ಕ ಎಲ್ಲ ಬೊಲ್ಪಾನಾಗ ಒಂಜಿಗೆ ಸಬ್ಸ್ಕ್ರೈಬರ್ ಆವಡು ಒಂಜಿ ಇದ್ದೆ ಇಡಿಯ ಕೊರ್ಲೆ ಇರ್ನ ಒಂಜಿಕೆ ಆವಡಿರೆಗ್ ಎಲ್ಲ ಕಾಂಡಿರ್ದೆ. ದೀಪಿಕಾ ಆನಂದ್ಲೇರು ಎನ್ನ ಒಣ ಸಾಂಡ್ ಸಿಸ್ ನಂದೆ ಏನೇ ಸ್ಪೆಷಲ್ ಮಾಡ್ಲಾರು ಇರ್ ಕುಡಕೊಂದಿಲ್ಲರೆ ಭಾರಿ ಸೆಕೆ. ದೀಪಿಕಾ ಪನ್ನೊಂದುಲ್ಲೇರು ಮಣ್ಣಸಾಂಡ್ ನವ್ವಾಂಡ್ ಸುಮಿಸಿಸ್ ಪನ್ನೊಂದುಲ್ಲೇರು ಹಾಯ್ ಅಕ್ಷಯ್ ಎಂಚೊಲ್ಲರ್ ಲೈವ್ ಬಲೆ ಅಲ್ಲೇ ಆರಲ್ಲೇ ಬ್ಯುಸಿ ಉಳ್ಳರು ನೀವು ಹೊರ ತಿರ್ತುಪೋದ್ ಬತ್ತೇರು ಮೀಟಿಂಗ್ ಕ್ಯಾನ್ಸಲ್ ಆಣ್ಗೆ ಕೂಡ ಐತೆ ಇಲ್ಲ ಬತ್ತದಿಕ್ ಕೂಡ ತಿರ್ತುಪೋಂದುಲ್ಲೇರು. ಸುಮಿಸಿಸ್ ಹಾಯ್ ಬಂಡೇರಿ ರೇಗ ಅಲ್ಲೇ ಬತ್ತೇರು ಬರ್ಪೆ ಒಂಚೂರು ಕೆಲಸ ಉಂಟು ಬರ್ಪೆ ಬಿಡ ತಿತ್ಬೋದು ದೇವೇರ್ನ ಕೆಲಸ ಉಂಟು. ಓಕೆ ಚಲೋ ಬಾಯ್. ಅದನ್ನ ಲೈವ್ ಉಪ್ಪುನ ಗೊತ್ತುಜಿ ತೂಕ ಟ್ರೈ ಮಲ್ಪೆ ಒಂಚೂರು ಫ್ಯಾನ್ ಜೋರ್ದಿ ಪರೆ ಬಾಕಿಲ್ ಬರೋ ಪಾಡ್ಕೊಲೆ ಬಾಲೆ ಹುಷಾರುಳ್ಳಲು. ದೀಪಿಕಾ ಪನೊಂದುಲ್ಲೇರು ಏತ್ ವ್ಯೂಸ್ ಬೋರ್ಡು ಅವೇಕ್ ಏತ್ ಲೈಕ್ ಬೋರ್ಡು ಪನ್ಲೆ ಎರೆಗ್ ಲಚ್ಚು ಬ್ರದರ್ ಇದು ಎರೆಗ್ ವಿನಯ್ ಬ್ರದರ್ ಕೇನೊಂದುಲ್ಲರೆ. ಓಕೆ ಲಚ್ಚು ಬ್ರದರ್ ಒಣಸ್ ಮಲ್ತ ಬಲ್ಲೆ ಆರಾಮಡ್ ಒಣಸ್ ಮಲ್ಪಲೆ ಲಾಯ್ಕಡ್ ಜೆಪ್ಪುಲೆ ಹಾ ಜೀಜು ಬಲ್ತೇರು ಅಕ್ಷು ಆರು ಬಾರಿ ಬಿಸಿ ಜನ ಬಲ್ತೀನಿ ಜನ ಆರು ಬತ್ತನ ಗಮ್ಮತ್ ಆಗುಂಡಿಯೇ ಆರು ಪೋಯೇರು ಅಕ್ಷು ತಿರ್ತ ಮೀಟಿಂಗ್ ಉಂಡತ್ತೆ ಬಿಲ್ಡಿಂಗ್ ತಿರ್ತ ಇಕ್ ಪೋಯರಾರು ಎಕ್ಕಡ ಪೋದ್ ಬತ್ತೇರು ವರ ಪೋಸ್ಟ್ಪೋನ್ ಆನ್ ಪಂಡೇರು ಕೂಡ ಲೆತ್ತೇರು ಪೋಂದುಲ್ಲೇರು ಕೂಡ. ವಿನಯ್ ಬ್ರದರ್ ಕೇಳಿಲ್ಲ ಲಚ್ಚು ಬ್ರೋ ಈರ್ನ ಪಾತೆರ ಹೃದಯ ತಾಗಂಡಿಗೆ ಅಯ್ಯೋ ಇನ್ನೇನು ತಾಗಂಡು ಬೇಜಾರಾಂಡೆ ವಿನಯ್ ಬ್ರದರ್ ಬುಲ್ಪೇರು ಮಾರೆ ದಾದೆ ಲಚ್ಚು ಬ್ರದರ್ ಇದು ಅನ್ಸಲ್ಪುನು. ರಾಧಾ ಸಿಸ್ ಕೇಳ್ತಿದ್ದಾರೆ ಊಟಕ್ಕೆ ಸಿಸ್ ನಾವು ಹೊರಗೆ ಹೋಗಿದ್ವಿ ಇವತ್ತು ಸೊ ಮನೇಲಿ ಇವತ್ತು ಏನು ಮಾಡಿಲ್ಲ ನಾನು ಗೊತ್ತಾಂಡ ದೇವೇರ್ನ ಕೆಲಸ ಅಂದು ಲಚ್ಚು ಬ್ರದರ್. ಪದ್ಮೂಜಿ ಜನ ತೂವೊಂದುಲ್ಲಾರು ಥ್ಯಾಂಕ್ ಯು ಸೋ ಮಚ್ ಮಾತೆಲ್ಲ ಸಪೋರ್ಟ್ ಮಲ್ತಿನೇಕ್ ಏರ್ ಪುರ ತೂವೊಂದುಲ್ಲಾರು ಹೊರ ಪಾತಿರ್ಲೆ ಮೆಸೇಜ್ ಮಲ್ಪಲೆ ಮಾತಿರ್ಲ ಖುಷಿ ಆಪಣೆ ಇಂಕ್ ದಾಲಕ್ಕೆ ಏನು ರತ್ತನ ಕೇನ್ಲಿ ಯಾರಿಗಾದ್ರೂ ಏನಾದರೂ ಕೇಳಿಕಿದ್ರೆ ಕೇಳಿ ಪ್ಲೀಸ್. ಹಾರ್ಟ್ ಒಟ್ಟೆ ಆಂಡು ತೋಜುಂಡು ವಿನಯ್ ಬ್ರದರ್ ತುಲೆ ಇರೆ ಹಾರ್ಟ್ ಒಟ್ಟೆ ಆಂಡ ಕೇಳಿಲ್ಲ ಬೇಜಾರಾಂಡ ತೀರೆಗ್
ಖುಷಿಟ್ ಬಂಡಿನ್ಗೆ ಲಚ್ಚು ಬ್ರದರ್ ಖುಷಿಟ್ ತಾಗುಡು ಇದಕ್ಕೆ ಎಂಚಂಚ ತಾಗುಂಡಿ ಖುಷಿಟ್ಲ ತಾಗುಡು ಬೇಜಾರುಳ್ಳ ತಾಗುಡು ವಿನಯ್ ಬ್ರದರ್. ಥ್ಯಾಂಕ್ ಯು ದೀಪಿಕಾ ಸಿಸ್ ಸಪೋರ್ಟ್ ಮಲ್ತೊಂದುಲ್ಲ, ಥ್ಯಾಂಕ್ ಯು. ಕೇಳ ಲೈಕ್ ಉಂಡು ಕೊಡ್ತೀರಾ ಏನಗೆ ಏನೇ ಲಚ್ಚು ಬ್ರದರ್ ಏನನ್ನ ಕೇಳೊಂದುಲ್ಲೆರಾರು ಅತೀರು ಒಣಸ್ಪುವೆ ಬಣ್ಣೈತೆ ಬ್ರದರ್ ಲಚ್ಚು ಬ್ರದರ್ ಒಣಸ್ಮಲ್ತವಲ್ಲಿ ಈರು ಮುಳ್ಳು ಕುಳ್ಳಿಯ ಡಾವಂದು ಬೊಕ್ಕ ಇರೇನು ಬುಡ್ಯಾರು ಮೊಗುಲು ಬುಕ್ಕು ಈರು ಮೂಲೆ ಕುಳ್ಳಡಾವಕ್ಕ ಎನ್ನ ವ್ಲಾಗ್ ಪುರ ಫಾಸ್ಟ್ ಕಮೆಂಟ್ ಮಲ್ದಿನೇ ಈರತೆ ಸಿಸ್ ಮಸ್ತ್. ಥ್ಯಾಂಕ್ ಯು ದೀಪಿಕಾ ಸಿಸ್ ಅಂದಿ ಯಾನ್ ಸಪೋರ್ಟ್ ಮಲ್ತೊಂದಿತ್ತೆ ಮಾತೆರೆಗ್ಲ ಒಂಜಿ ಟೈಮುಡು ಬಟ್ ಇತ್ತೆ ಒಂಚೂರು ಯಾನ್ ಲೋ ಫೀಲ್ ಮಲ್ತೊಂದಿಲ್ಲತ್ತೆ ಅಂಚದ ಇರೆಗ್ಲ ಸಪೋರ್ಟ್ ಮಲ್ಪರ ಅಂದಿಜಿ ಎರೆಗ್ಲ ಸಪೋರ್ಟ್ ಮಲ್ಪರ ಅಂದಿಜಿ ಅನ್ ಬೇಗನೆ ಬರ್ಪ್ಯಾನ್ ಈಗಲ ವೀಡಿಯೋಸ್ ಪೂರ ತೂಪ್ಯಾನ್ ಅದನ್ನೆಟ ಏನು ಕೊಂಚೂರು ಟೈಮ್ ಕೊರ್ಲೆ. ಲಚ್ಚು ಕೇಳೋದಿಲ್ಲ ವಿನಯ್ಗೆ ಒಂಜಿಕೆ ಬೇಕು ಕೊಡಿ ಒಂಜಿಕೆ ಬೋರ್ಡ್ಗೆನರೆ ಎಲ್ಲ ಕಾಂಡದಲ್ಲೇ ಬೋರ್ಡ್ಗೆರೆ 1K ಕೆಲವು ಸಾಂಗ್ಸ್ ಕೇನ್ನಾಗ ತೂಲೆ ಅಂಚೆನೆ. ರಾಧೆ ವಿನಯ್ ಬ್ರದರ್ ನಿಮ್ಮ ಫಸ್ಟ್ ಲೈವ್ ಅಲ್ವಾ ಸಿಸ್ಟರ್ ಇದು? ಹೌದು ರಾಧಾ ಸಿಸ್ಟರ್ ನಂದು ಫಸ್ಟ್ ಲೈವ್ ಇದು. ಮತ್ತು ನನಗೆ ಇವತ್ತು ಗೊತ್ತಿರಲಿಲ್ಲ ನಾನು ಲೈವ್ ಮಾಡ್ತೇನಂತ, ಜಸ್ಟ್ ಪ್ಲ್ಯಾನ್ ಮಾಡಿದಷ್ಟೇ ನಾನು. ಸೊ ಸಕ್ಸಸ್ ಆಯಿತು, ನನಗೆ ಖುಷಿ ಆಯಿತು. ನಾನಿನ್ನು ಲೈವ್ ಬರ್ತಾ ಇರ್ತೀನಿ. ಈ ಅಚ್ಚು ಅಕ್ಕಗ ನಂಜಿ ಅಲ್ಲೇ ಅಕ್ಷತ ಇದೀಗ ನಂಜಿಗೆ ವಿನಯ್ ಬ್ರದರ್ ಬರೋದಿಲ್ಲ ದಾಯಿಗೆ ಎಂಚ ನಂಜಿ ದಾದು ಮಲ್ತರಿ ರಂಚ ನಂಜಿ ಆರೆ ಅಕ್ಷು ಐ ಥಿಂಕ್ ಬಾಜನ ದೆಕ್ಕೊಂದುಲ್ಲೇರ್ ತೋಜುಂಡು ಪಾಪ ಕೆಲ್ಸೋಡುಲ್ಲೇರಾರು ಅರೆ ಡಿಸ್ಟರ್ಬ್ ಮಾಡ್ಕೊಂಡು ಬಡ್ಚಿ. ಓಕೆ ಅಂಚಣ್ಣ ಮಾತಾಡಿಲ್ಲ ಯಾನು ನನ್ನ ಲೈವ್ ಇಡಿಗೆ ಎಂಡ್ ಮಲ್ಪೆ. ನಾನು ಲೈವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಅಕ್ಷು ಅಂದ್ರೆ ಈ ಜನತ 1/4 kg ಮಾಸ ಇಜ್ಜಿ ನಂಚಿ ಮಾಡ್ತ ಯಾಂದ ನಮ್ಗೆ ವಿನಯ ಇದೇ ಬೋಡ ಮಾರೆ ದಾದೆ ಒಣ ದೀಪಿಗೆ ವಿನಯ್ ದಾದೆ ಒಣ ಸ್ಪೆಷಲ್. ವಿನಯ್ ಬ್ರದರ್ ಇನ್ ಬಾರಿ ಬೇಜಾರು ಉಡ್ಲರಿಗೆ ದೀಪಿಕಾ ಆರೆಗೆ ಬೇಜಾರು ಮನಸ್ಸು ಹೊಟ್ಟೆ ಅಣಿಗೆ ಆನ್ ಡೇ ಉಪ್ಪುಂಡು ಲೈವ್ ಎಂಜಾಯ್ ಮಲ್ಪನೆ ಲಚ್ಚು ಬ್ರದರ್ ಒಂದಿದ್ದಾರೆ ಇಂಕ ಮೇರ್ನ ಪಾತರಕ್ಕೆ ಅಂತ ಎಲ್ಕೆರ ಒಂದುಂಟು 1/4 kg ಮಾಸ ಇಜ್ಜಿಕೆ ಮಾರ ಎರೆ ಇರ್ ವಿನಯ್ ಬ್ರದರ್ ಬನ್ಯತ. ಹಾಯ್ ಶಾಲೂಸ್ ವೇ ಆಫ್ ಲೈಫ್. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಆರು ಬಾಜನ ದಿಕ್ಕರೆ ಆರು ಕ್ಯಾಟ್ರಿಂಗ್ ಉಪ್ಪುನೆ ಅಲ್ಲ ಕ್ಯಾಟ್ರಿಂಗ್ ಉಪ್ಪುನಗಳು ಮಾತ್ರನೇ ಬಾಜನ ದಿಕ್ಕೋನು ಅಂದೆ ಲಚ್ಚು ಬ್ರದರ್ ಅಂಚಪನರ ಬಲ್ಲಿ. ಓಕೆ ಸಿಸ್ಟರ್ ರಾಧಾ ಸಿಸ್, ಬಾಯ್ ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು, ನೀವು ಸಪೋರ್ಟ್ ಮಾಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಟೇಕ್ ಕೇರ್. ಈ ಪಾತೆರೆ ಈರ್ ಪನ್ನರೆ ಬಲ್ಲಿ ಅಮ್ಮ ವಿನಯ್ ಬ್ರದರ್ ವಿನಯ್ ಅಣ್ಣಾಗಿತ್ತೆ ಕೂಡ ಜೋರ್ ಬೇನೆ ಆಡತ್ತೆ. ಥ್ಯಾಂಕ್ ಯು ಸೋ ಮಚ್ ಕೋಡಿ ಸರ್, ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಬೊಕ್ಕ ಎರೆಗ್ ಕುಡೋರಪ್ಪ ನೋಡೆ ಪಾಪ ಯಾರು ವಿನಯ್ ಬ್ರದರ್ ಬೇಜಾರು ಮಲ್ತೊಂಡೇರು ಅರೆ ಅಂಚ ಪಂಡ್ರೆ ಬಲ್ಲಿತ್ತು ನೀರು ಬೊಕ್ಕ ಅರ್ಧ ಗಂಟೆ ಮುಟ್ಟದಾದ ದೆಕ್ಕುನಿ. ಅಯ್ಯೋ ಬಾಜನ ಮಾತ್ರ ದೆಕ್ಕರೆಪ್ಪನೇ ಬಾಜನ ದೆಕ್ಕಿನಡ್ ಬೊಕ್ಕ ಕಿಚನ್ ಕ್ಲೀನ್ ಮಲ್ಕೊಡು ಅವೇನು ಒಚ್ಚೋಡು ತಿರ್ತುಪುರ ಬೂಡ್ದಿನೇನು ಏತ್ತು ಕೆಲಸ ಗೊತ್ತುಂಡೇರೆಗ್ ಲಚ್ಚು ಬ್ರದರ್ ತೂಲೆಗೆ ಅಕ್ಷತ ಇಂಚನೆ ತಂಚಲ ಮೊಗುಲ್ ಪುರ ಎನ್ನುನು ಬಾಜನ ದೆಕ್ಕುನ ಪನ್ನ ಮೊಗುಲು ಖಾಲಿ ಬಾಜನೇ ದೆಕ್ಕು ನಂದೇನು ಬಾಜನ ದಿಕ್ಕಿನ ಬೊಕ್ಕ ಪುರ ಒಚ್ಚೋಡು ಪುರ ಮಿತ್ತದ ಪುರ ಪ್ಲಾಟ್ಫಾರ್ಮ್ ಲಚ್ಚು ಬ್ರದರ್ ಇರೋ ದಾಲ ಗೊತ್ತು ಜೊತೆ ತೂಲೆಗೆ ಅಕ್ಷತ ಅಲ್ಲಿ ಅಕ್ಷತಾಗ್ಲ ಗರ್ವ ಆತಂಡು
ಅಚ್ಚು ಅಕ್ಕ ಎಂಕ್ಲೆನ್ ಏನ ಎಂಕ್ಲೆ ಎಕ್ಕಲೆ ತಿನ್ನ പുച്ഛതൽക്ക് ഉള്ളേ യപ്പോ ಒಂದು ಹೋಲ್తున్నాಡೋ ಅವ್ರ ಬರೀರ್ ಪುಚ್ಚ ಎಕ್ಕಲೆ ತಿನ್ಪುಂಡಿ ವಿನಯ್ ಬ್ರದರ್ ಈರನಿ ಕಾಮಿಡಿ ಅಲ್ಪಡ್ ಮಾರೆ ಪುಚ್ಚ ಎಕ್ಕಲೆ ತಿನ್ನುಡ ಇರೆಗ್ ದಾಯಿಗೆ ಲಚ್ಚು ಅಲೆ ಲಚ್ಚು ಇರೆ ಕೇರಂದಿಲ್ಲರಾರು ವಿನಯ್ ಇರ್ ಮಲ್ಲ ಬುಳ್ಳೋಸರತೆ ಪಾಪ ವಿನಯ್ ಬ್ರದರ್ ಆಲ್ರೆಡಿ ಒಂಚೂರು ವಿನಯ್ ಬ್ರದರ್ ಈರ್ನ ಪೂರ ವಿನಿ ಈರ್ ಬಲ್ಪಲೆ ವಿನಯ್ ಬ್ರದರ್ ನೆಟೆಡ್ ವಾರ ಪಂತ್ ಜರಿಗೆ ಏ ರಕ್ಷತನ ನೀವು ಬಾರಿ ಕಾಮಿಡಿ ಮಾರೆ 3 ಜನ ಸೇರಿ ಅಡ್ಡ ವಿನಯ್ ಬ್ರದರ್ ಬಲ್ತೇರ್ ಬುಲ್ತೊಂದೆ ಬಲ್ತೇರ್ ಪಾಪ ಗಿಡ್ತೇರ್ ಓಕೆ ಬಾಯ್ ಲಚ್ಚು ಬ್ರದರ್ ಯಾನ್ಲ ಬ್ಲಾಗ್ ಎಂಡ್ ಮಾಡ್ತೊಂದುಲ್ಲೆ ಸೊ ಇವತ್ತಿನ ವ್ಲಾಗಲ್ಲಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ನಾನು ನೆಕ್ಸ್ಟ್ ಟೈಮ್ ಪುನಃ ವ್ಲಾಗ್ ಲೈವ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಕೊಡಿ ಸರ್ ನಾನು ಕೂಡ ಲೈವ್ ಎಂಡ್ ಮಾಡ್ತಿದ್ದೇನೆ ಓಕೆ ಖಂಡಿತ ಥ್ಯಾಂಕ್ ಯು ಅಕ್ಷು ಸಿಸ್ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಫಸ್ಟ್ ಲೈವ್ ಇಷ್ಟು ಅಂದರೆ ಸಕ್ಸಸ್ಫುಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಐ ಹೋಪ್ ಎಲ್ರಿಗೆ ಇಷ್ಟ ಆಯ್ತು ಅಂತ ಅನಿಸ್ತೇನೆ ನಾನು ಇನ್ನು ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೇನೆ ಎಂಜಾಯ್ ಮಾಡಿ ನೋಡಿ ಆ್ಯಂಡ್ ಸರಿ ಹಾಗಾದರೆ ಬರ್ತೀನಿ ಇನ್ನು ಸಿಗ್ತೀನಿ ಬೇಗನೆ ಎಲ್ಲರೂ ಬಾಯ್ ಹೇಳ್ತಿದ್ದಾರೆ ಒಬ್ರಿಗೊಬ್ರು ಓಕೆ ದೆನ್ ಬಾಯ್ ಮಾತೆರೆಗ್ಲಾ ಶುಭರಾತ್ರಿ ಗುಡ್ ನೈಟ್ ಸಿ ಯು ಟೇಕ್ ಕೇರ್ ಬಾಯ್